ಸೂರಿಲ್ಲದ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ಇವತ್ತು ಸೂರಿಲ್ಲದ ಬದುಕು ಏನಪ್ಪಾ ಅನ್ನುವಂಥದ್ದು ತಾವು ನೋಡ್ತಾ ಇದ್ದೀರಿ. ಇವತ್ತು ಏನು ಕತೆ ಅನ್ನುವಂಥದ್ರ ಬಗ್ಗೆ ಮಾತಾಡಬೇಕು. ಸೂರಿಲ್ಲದ ವಿಚಾರ ಏನು ಅನ್ನುವಂಥದ್ದು ನೀವೇ ಈ ವರದಿ ನೋಡಿ, ವರದಿಯ ಬಳಿಕ ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಡ್ತೀನಿ. ಅಪಾಯವನ್ನು ಕೈಬೀಸಿ ಕರೆಯುತ್ತಿರುವ ಮನೆಯ ಮೇಲ್ಛಾವಣಿ. ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ಮನೆಯ ಗೋಡೆ ಬಹುಭಾಗ ಕುಸಿದು ಬಿದ್ದಿದೆ. ಇದೀಗ ಜೋಪಡಿಯಂತೆ ಮನೆಯಾಗಿದೆ. ಇನ್ನೊಂದೆಡೆ ಮನೆಯ ಗೃಹಿಣಿ ಬೀಡಿ ಕಟ್ಟಿ ಬದುಕು ಸಾಗಿಸುತ್ತಿರುವ ಪರಿಸ್ಥಿತಿ. ಮತ್ತೊಂದೆಡೆ ಮನೆಯ ಯಜಮಾನ ಪ್ಯಾರಲೈಸ್ ರೋಗದಿಂದ ಬಳಲ್ತಿದ್ದಾರೆ. ಮಗ ಕೂಲಿ ಕೆಲಸ ಮಾಡುತ್ತಿದ್ದ, ಆದ್ರೆ ತೆಂಗಿನ ಮರದಿಂದ ಬಿದ್ದು ಕೈಕಾಲಿಗೆ ಏಟಾಗಿದ್ದು ಕಳೆದ 8 ತಿಂಗಳಿನಿಂದ ಮನೆಯಲ್ಲೇ ಇರುವಂತಹ ಪರಿಸ್ಥಿತಿ ಎದುರಾಗಿದೆ. ಇದು ಮಂಗಳೂರು ಹೊರವಲಯದ ಪೊಳಲಿ ಸಮೀಪದ ತಾರಿಪಡ್ಡು ಎಂಬಲ್ಲಿ ಕಳೆದ 45 ವರ್ಷಗಳಿಂದ ವಾಸ ಮಾಡುತ್ತಿರುವ ತಿಮ್ಮಪ್ಪ ಹಾಗೂ ರೇವತಿ ಅವರ ಕುಟುಂಬದಲ್ಲಿ ಕಂಡುಬಂದ ಮನಕುಲುಕುವ ದೃಶ್ಯ ಇದಾಗಿದೆ. ಬೀಟಿ ಕಟ್ಟೊಂದುಲ್ಲೆ ವೈಟ್ ದಾಲ ಉತ್ಪತ್ತಿ ಜಂಕ್ಲಿಗೆ ಎಂಕ ಕಂದಾನ್ಯಾಗ ಒಂಜಿ ಉಸಾರಿಜ್ಜಿ ಒಂಜಿ 3 ವರ್ಷ ಅಂಡ್ ಬೊಕ್ಕ ಎನ್ನ ಮಗೆ ಒಂಜಿತ್ತಂದ್ರೆ ಉತ್ಪತ್ತಿ ಮಲ್ತೊಂದು ಅವು ಮಗೆ ತಾರೆದ್ದು ಬಿಡ್ತುಂಡು ಅಂಚದ ಎಂಕ್ಲಿಗೆ ಬಾರಿ ಕಷ್ಟದ ಜೀವನ. ನಿಕುಲು ನುಪ್ಪು ತಿನ್ನ ಎಂಕ್ಲೆ ತೆಲಿ ಅಂದಾಲ ಕೊಡುವಾರ ಎಂಕಲ್ ನಂಜಿ ನೇನು ಜೀವನ ಒಂಜಿ ಸುಧಾರ್ಪಾರ ನೆಂಕೊಂಜಿ ಎಂಕ್ಲಿಗೆ ಒಂಜಿ ಪುಣ್ಯ ಅಂಚ ನಂಜಿ ಕೈ ಬೇಡು ನಿಕಲ್ದ ಐಕ್ ಬಾರ ಕೈ ಮುಗಿದು ಅನ್ನಟ್ಟೊಣ್ಣಿ ಎಂಕ್ಲೆ ನಂಜಿ ಜೀವನ ಕರಿತೊಂದು ಪುಲಿ ಎಂಕ್ಲಿಗೆ ಕುಲ್ಲುನ ಅಡಿ ಇಜ್ಜಿ ಕುಲ್ಲುನ ಅಡಿ ಇತ್ತಿನಲ್ಲ ಮಗರ್ದು ಪೋಂಡು ಎಂಕ ಏರ್ಲ ಇಜ್ಜಿ ಉತ್ಪತ್ತಿ ಮಲ್ತದ ಐನಕ್ಕೆ ಸರಿ ಮಲ್ಪನ ಅಡೆ ಮುಟ್ಟದ ಹೇಗಿತ್ತಜ್ಜಿ ಎಂಕ್ಲಿಗೆ ಐಕ್ ಒಂದು ನಟೊಣ್ಣಿ ನಿಕಲ್ದ. ಹೌದು, ಕಳೆದ ಬಾರಿಯ ಮಳೆಗೆ ರೇವತಿಯವರ ಮನೆಯ ಒಂದು ಭಾಗ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಮನೆಯ ಹೆಂಚು ಒಡೆದು ಹೋಗಿರುವುದರಿಂದ ಮಳೆ ನೀರು ಮನೆಯೊಳಗೆ ಅಲ್ಲಲ್ಲಿ ಸೋರಿಕೆ ಆಗ್ತಿದೆ. ಮನೆಯ ಗೋಡೆ ಮತ್ತು ಮಾಡು ಸಂಪೂರ್ಣ ಕುಸಿತಗೊಂಡು ಮನೆಯೊಳಗೆ ಕಲ್ಲು ಮಣ್ಣು ತುಂಬಿಕೊಂಡಿದೆ. ಇದೀಗ ಮನೆಯೊಳಗೆ ಇರುವ ಚಿಕ್ಕ ಕೋಣೆ ಮಾತ್ರ ಬೆಚ್ಚಗೆ ಉಳಿದಿರುವ ಹಿನ್ನೆಲೆಯಲ್ಲಿ ಅಲ್ಲೇ ರಾತ್ರಿ ನಿದ್ದೆ ಅನಿವಾರ್ಯವಾಗಿದೆ. ಈಗಾಗಲೇ ಟರ್ಪಲ್ ಹಾಕಿದ್ದರೂ ಮನೆಯೊಳಗೆ ಗೋಡೆಗೆ ತಾಗಿಕೊಂಡಿದೆ. ಹೀಗಾಗಿ ರಾತ್ರಿ ಇಡೀ ಜಾಗರಣೆ ಕುಳಿತುಕೊಳ್ಳುವಂತಹ ಅನಿವಾರ್ಯತೆ ಈ ಮನೆ ಸದಸ್ಯರದ್ದು. ರೇವತಿ ಬೇಡಿ ಕಟ್ಟಿಕೊಂಡು ಜೀವನ ಸಾಗಿಸುತ್ತಿದ್ದು, ಮನೆಯ ಯಜಮಾನ ತಿಮ್ಮಪ್ಪ ಪ್ಯಾರಲೈಸ್ ರೋಗದಿಂದ ಬಳಲ್ತಿದ್ದಾರೆ. ಇವರಿಗೆ 5 ಮಕ್ಕಳು. ಈ ಪೈಕಿ ಹಿರಿಯ ಪುತ್ರ ಹಾಗೂ 4 ಹೆಣ್ಣು ಮಕ್ಕಳು. ಓರ್ವ ಹೆಣ್ಣು ಮಗಳು ನಿಧನ ಹೊಂದಿದ್ದಾರೆ. ಮತ್ತೊಬ್ಬಳು ಮದುವೆಯಾಗಿ ಗಂಡನ ಮನೆಯಲ್ಲಿದ್ದಾರೆ. ಇನ್ನಿಬ್ಬರು ಮನೆಯಲ್ಲೇ ಬೀಡಿ ಕಟ್ಟುತ್ತಿದ್ದಾರೆ. ಕಳೆದ ತಿಂಗಳಿನಿಂದ ಇದೇ ಮನೆಯಲ್ಲಿ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಮನೆ ಕುಸಿತದ ಭೀತಿಯಲ್ಲಿ ಜಾಗರಣೆ ಮಾಡುತ್ತಿರುವುದಾಗಿ ಅಳಲು ತೋಡಿಕೊಂಡಿದ್ದಾರೆ. ರಡ್ಡು ಪೊರ್ತು ನಿಕುಲು ಉನ್ನಾಗ ಎಂಕಲ ಗೊಂಜಿ ಪೊರ್ತು ತೆಲಿ ಕೊರ್ದಂಡಲು ಈಗ ಲೋಕದ ಕುಲ್ ಮಾತ ತೂದು ಎಂಕಲನಿ ಕಷ್ಟೊಂದು ಪೂರಂಜಿ ನಿಕುಲ್ನು ಮಲ್ತದು ಕೊರ್ಪಿನೆತ್ತನೆ ಇಲೋ ಅನ್ನೆ ಅದಕ್ಕಲೆ ಬೊಕ್ಕ ಎಂಕಲನ ಪುರಾಲ್ದಾಕುಲ್ಲ ಮಾತ ಎಂಕ್ಲೆತ್ತ ಪುರಂತೆ ಸಹಾಯ ಮಾರ ಮಲ್ಪ ಮಂತೇರು ಅಂಚನೇನು ತೂಯಿನಾಕುಲು ಎಂಕ್ಲೆ ಕುಲ್ಲೆರ ನೆಲಲ ತಿನ್ನೆರೆಲ್ಲ ನುಪ್ಪುಲ ಎಂಕ್ಲೆಂಜಿ ಕೊರ್ದು ಒಂಜಿ ಕುಲ್ಲು ನಲಕ ತೂಯಿ ಅಂಚೆ ಎಂಕ್ಲೆ ಪೂರೆರ್ಲ ಒಂಜಿ ಸೇರ್ದು ಇನ್ನೇನು ಪೂರ ತೂಯಿನಾಕುಲು ಪತ್ತಿನಾಕುಲು ಎಂಕ್ಲೆ ಏರ್ಲಾವು ಎಂಕ್ಲೆ ಸೂರ ಇನ್ನು ಮಲ್ತದು ಎಂಕಲೆ ಕುಲ್ಲೆರಂಜಿ ಅಡಿ ಮಲ್ತದು ಕೊರಿಯರ್ಂದೆ ಯಾವು ಎಂಕುಲು ಪನ್ಪಿನ ಆತಿ ಬೇತದಾಲ ಎಂಕುಲು ಪನ್ಪುಜಿ ಇತ್ತೆಂಕುಲು ಪುರಾಲ್ ದಪ್ಪೇನೆ ನಮ್ದು ದುಪ್ಪು ನಾರೆ ಎಂಕ್ಲೆ ಒಟ್ಟಾರೆ ಇತ್ತಿನಟ್ಟು ಒಂಜಿ ಬಿರೆಲ್ದ ಎಂಕ್ಲೆ ನಾರು ಸಹಾಯ ಮಲ್ತು ತೂತೇರು ನನೊಗಲು ಎಂಕಲಾರು ಕೈ ಬಿಡ ಎಂಕಲಂಜಿ ಯಾರು ಒಂದ ಎಂಕ್ಲೆ ಕುಲ್ಲೆರಂಜಿ ಅಡಿಬೋಡ ಆತಿ ಪಂಡ ಜೀವನದಲ್ಲಿ ಜುಬುಸ್ಯ ಪನ್ಪಿನ ಎಗುತ್ತೆ ಎಂಕ್ಲ ಆತ ಎಂಕ್ಲೇರ್ದ ಆತ್ಮಿಂದ ಹತ್ತು ಪತ್ತೇರು ಕೈ ಕೂಡದು ಎಂಕ್ಲೆ ನಂಜಿ ಊರ್ದಾಕುಲ್ಲ ಪತ್ತೇರ್ಲ ಕೈ ಕೂಡದು ಎಂಕ್ಲ ನೇರಂಜಿ ದುಮ್ಮುಕೊಂಡು ನೋಡಿ ಬಂದೆ ಅಂತ ಪಾತಿರ್ನು ಏನ್ ಬೇಲೆ ಬೇರೆ ಕೈಕಾರ್ ಸುಖ ಇಚ್ಚಿ ತಾರೆ ದೂರ ರಡ್ಡು ಕಾಲ ಪ್ಲಾಸ್ಟರ್ ಬಾಳ್ದಿತ್ತು. ಈ ತಿಮ್ಮಪ್ಪ ಪೂಜಾರನ ಕುಟುಂಬಕ್ಕೂ ಎಂಕ್ಲೆಗೆ ಎತ್ತಿ ಆ ತಿಂಗಳು ಸಹಾಯ ಮಾಡ್ತದ. ಈ ಟಿವಿ ತೂಯಿನಾಕುಲು ನಿಕುಲ ಮಾತೆಲ್ಲ ಸೇರಿದು ಅಕ್ಲೆಗೆ ಒಂಜಿ ಹೆಲ್ಪ್ ಮಾಡ್ಬೋದು. ಇಟ್ಟಾಕ್ಲೆ ಕುಲ್ಲುನ ಪರಿಸ್ಥಿತಿ ಇಜ್ಜಿ ಐಕ ಒಂಜಿ ಮಾತೆಲ್ಲ ಸೇರಿದು ಒಂಜಿ ಎಲ್ಲಿಯ ಮಾಟದಾನಲ್ಲ ಅಕ್ಲೆ ಇಲ್ಲಿ ಮಲ್ತು ಕೊರ್ಪಿನ ವ್ಯವಸ್ಥೆ ನಮ್ಮ ಮಾತೆಲ್ಲ ಸೇರಿದು ಮಲ್ಪೊಡಿ ಇಂಗ್ಲೆಂಡ್ ಎತ್ತಿಂದು ಆ ತಿಂಗಳು ಮಲ್ತದ. ಒಟ್ಟಾರೆಯಾಗಿ ಮನೆಯ ಯಜಮಾನ ಹಾಗೂ ಮಗ ಕೆಲಸಕ್ಕೆ ಹೋಗದ ಪರಿಸ್ಥಿತಿ ಉಂಟಾಗಿದೆ. ಅಲ್ಲದೆ ಬ್ಯಾಂಕ್ನಲ್ಲಿ 5 ಲಕ್ಷಕ್ಕೂ ಸಾಲ ಇದೆ. ಬಡ್ಡಿ ಕಟ್ಟಲಾಗದಂತಹ ಪರಿಸ್ಥಿತಿ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಮನೆಯವರು ಇದೀಗ ಮಾಧ್ಯಮದ ಮೂಲಕ ಸಹಾಯ ಹಸ್ತ ಕೇಳಿದ್ದಾರೆ. ಈ ಕುಟುಂಬಕ್ಕೆ ಸಹಾಯ ಹಸ್ತ ನೀಡಲು ಇಚ್ಛಿಸುವವರು ಸಿಂಡಿಕೇಟ್ ಬ್ಯಾಂಕ್ ಗುರುಪುರ ಕೈಕಂಬ ಬ್ರಾಂಚ್, ಹೆಸರು ರೇವತಿ, ವೈಫ್ ಆಫ್ ತಿಮ್ಮಪ್ಪ ಪೂಜಾರಿ, ಅಕೌಂಟ್ ನಂಬರ್ 01512200067937. ಈ ಖಾತೆಗೆ ಹಣ ಜಮೆ ಮಾಡಬಹುದು.
ವೀಕ್ಷಕರೇ, ಸೂರಿಲ್ಲದ ಬದುಕು ಅನ್ನುವಂಥದ್ದನ್ನು ತಾವು ವರದಿಯಲ್ಲಿ ನೋಡಿದ್ರಿ. ಯಾವ ರೀತಿ ಆ ಕುಟುಂಬ ಒಂದು ಜೀವನ ನಡೆಸ್ತಾ ಇದೆ ಅನ್ನುವಂಥದ್ದು, ಬಡಪತ್ತು ಅನ್ನುವಂಥದ್ದು ಯಾವ ರೀತಿಯಲ್ಲಿ ಅವರನ್ನು ಈ ಜೀವನದವರೆಗೆ ತಂದಿತ್ತು. ಅದರಲ್ಲೂ ಮನೆ ಕುಸಿತದಿಂದ ಕಂಗಾಲಾಗಿದೆ ಆ ಕುಟುಂಬ, ಬೀದಿಯಲ್ಲಿರುವಂಥದ್ದು. ಯಾಕಂದ್ರೆ ಬೀದಿಯಲ್ಲಿ ವಾಸ ಮಾಡೋದು ಒಂದೇ ಸೂರಿಲ್ಲದ ಒಂದು ಅಂದ್ರೆ ಆ ಮೇಲ್ಚಾವಣಿ ಕುಸಿದ್ರಿಂದ ಆ ಒಂದು ಏನು ಪ್ಲಾಸ್ಟಿಕ್ ಹೊದಿಕೆಯನ್ನು ಮಾಡಿ ಅಲ್ಲಿ ಒಂದು ಜೀವನ ಕಳೆದುಕೊಳ್ಳುವಂಥದ್ದು. ಅದರಲ್ಲೂ ಮಹಿಳೆಯರಿದ್ದಾರೆ ಅಲ್ಲಿ. ಇದ್ರ ಬಗ್ಗೆ ಮಾತಾಡಬೇಕು. ಆ ಕುಟುಂಬ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದೆ. ಸ್ಪಂದನದ ಒಂದೇ ಕಳಕಳಿ ಏನಂದ್ರೆ, ನೀವು ನೋಡ್ತಿರುವಂತ ಎಲ್ಲಾ ವೀಕ್ಷಕರಾಗಿರ್ಬೋದು, ನಿಮ್ಮಿಂದ ಆದಂತ ಸಹಾಯವನ್ನು ಈ ಕುಟುಂಬ ವರ್ಗಕ್ಕೆ ಮಾಡಿ ಅಂತ ಹೇಳ್ತೇನೆ. ಸ್ಪಂದನ ವಾಹಿನಿಯ ಸ್ಪಂದಿಸುವಂತ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಈ ಕಾರ್ಯಕ್ರಮ ತಲುಪಬೇಕು. ಯಾಕಂದ್ರೆ ಇಂಥ ಒಂದು ಏನೋ ತೊಂದರೆಗೊಳಗಾಗಿದ್ದಾರೆ, ಅದರಿಂದ ಸ್ಪಂದಿಸುವಂತ ಕೆಲಸವನ್ನು ಆಗಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಎಲ್ಲ ವೀಕ್ಷಕರಲ್ಲಿ ಒಂದು ವಿನಂತಿ, ಇಂಥವರನ್ನು ಎಲ್ಲೋ ಕೈ ಹಿಡಿದು ಎತ್ತುವಂತ ಅಥವಾ ಅವರಿಗೆ ಅಲ್ಪ ಪ್ರಮಾಣದಾದ್ರೂ ಸಹಾಯ ಮಾಡುವಂತ ಕೆಲಸಗಳನ್ನು ಮಾಡಬೇಕು. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿರುವಂಥದ್ದು. ಕಾರ್ಯಕ್ರಮಕ್ಕೆ ಇಬ್ಬರಿಗೂ ಸ್ವಾಗತ. ಜಿತೇಂದ್ರ ಹಾಗೇನೆ ಯೋಗಿನಿ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ರೆ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ನೋಡಿದ್ವಿ ನಿಮ್ಮ ಪರಿಸ್ಥಿತಿ ಹೇಗಿದೆ, ಮತ್ತೆ ನೀವು ಬಹಳಷ್ಟು ಅಲ್ಲಿ ಗ್ರಾಮಸ್ಥರಾಗಿ ಸಹಾಯ ಹಸ್ತವನ್ನು ಎಷ್ಟು ಸಮಯದಿಂದ ನೀಡ್ತಾ ಇದ್ದೀರಿ ಅನ್ನುವಂಥದ್ದು. ಈ ಸಮಸ್ಯೆ ಅನ್ನುವಂಥದ್ದು ಹಿಂದಿನ ಮಳೆಗಾಲದಲ್ಲಿ ಆಯ್ತಾ ಅಥವಾ ಈ ಬಾರಿ ಆಗ್ತಾ? ಹಿಂದಿನ ಮಳೆ ಒಂದು 3 ವರ್ಷದ ಮುಂಚೆ ಉಂಟು ಈ ಸಮಸ್ಯೆ. 3 ವರ್ಷದಿಂದ ಅನುಭವಿಸ್ತಿರುವಂತ ಈ ಒಂದು ನೋವು ಅಂತರ ಮುಂಚೆ ಉಂಟು. ನಮ್ಮ ಕೈಯಲ್ಲಿ ಎಷ್ಟಾಯ್ತು ಸ್ವಲ್ಪ ಸ್ವಲ್ಪ ಹಾಗೆ ಈ ಅಂಚು ಅದೆಲ್ಲ ಓದೋದನ್ನೆಲ್ಲ ಸರಿ ಮಾಡ್ತಿದ್ವಿ. ಅದೇ ಎಷ್ಟು ಅಂತ ನೋಡುದು ನಾವು. ಆದ ನಂತರ ನನ್ಗೆ ಸಹ ಕಷ್ಟ ಆಯ್ತು ಸ್ವಲ್ಪ. ಅದಕ್ಕೆ ಲಾಸ್ಟ್ ಈ ಸಲ ಒಂದು ಮಾಡಿಯೇ ಮಾಡ್ಬೇಕು ಅಂತ ನಾನು ಸಹ ಒಂದು ನಿರ್ಧಾರ ಮಾಡಿದ್ದೆ. ಹೆಲ್ಪ್ ಮಾಡಲೇಬೇಕು ಅವರಿಗೆ ಅಂತ. ಒಂದು ಮನೆ ಸ್ವಲ್ಪ ಅದು ಚಿಕ್ಕ ಮಟ್ಟಿನ ಅದೊಂದು ಕಟ್ಟಿ ಸರಿ ಮಾಡ್ಬೇಕು ಅಂತ. ಆದ್ರೆ ನನ್ಗೆ ಕೆಲಸ ಇಲ್ಲದೆ ಸ್ವಲ್ಪ ಅನಿವಾರ್ಯ ಆಯ್ತು. ನಮ್ಮ ತೊಂದರೆಗಳು ಇದಕ್ಕೆ ಅಡ್ಡಿ ಬಂತು. ಅದಕ್ಕೆ ಸ್ವಲ್ಪ ನಾನು ಇದು ಎಲ್ಲ ಒಯ್ಗಿ ಕಲ್ಲು ಎಲ್ಲ ತಂದು ಇಟ್ಟಿದೆ. ಆದ್ರೆ ಸಹ ಅದು ಕಟ್ಟುವ ಮುಂಚೆ ಇದು ಕುಸಿದು ಬಿದ್ದಾಗಿದೆ. ಕಟ್ಟಲಿಗೆ ಸ್ಟಾರ್ಟ್ ಅಂಚು ತೆಗೆಯುವ ಮುಂಚೆ ಮತ್ತೆ ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆ ತರ ಪರಿಸ್ಥಿತಿ. ಎಷ್ಟು 3 ವರ್ಷದಿಂದ ನಡ್ತಿರುವಂತದ್ದು ಅಲ್ಲ? ಹಿಂದೆ ಎಷ್ಟು ಸಮಯದಿಂದ ವಾಸ ಮಾಡ್ತಾ ಇದ್ರಿ ನೀವು ಆ ಮನೆಯಲ್ಲಿ? ಈಗ ನಾನು ಆ ಮನೆಯಲ್ಲಿ ಇಲ್ಲ. ಇವರು ಅಲ್ಲ, ನೀವು ನೋಡಿದ ನಿಮ್ಮ ಮನೆ? ನಾನು ನೋಡಿದ ಪ್ರಕಾರ ಒಂದು 30 ವರ್ಷ ಆಯ್ತು. ನೀವು ನೋಡ್ತಿರುವಂತ ಪ್ರಕಾರ 25-30 ವರ್ಷ ಆಯ್ತು ನಾನು ನೋಡಿ. ಚಿಕ್ಕನಿಂದಲೇ ಆ ಮನೆಗೆ ಪರಿಚಯದವನು. ಚಿಕ್ಕನಿಂದ. ಈಗಾಗಲೇ ನೀವು ಬಹಳಷ್ಟು ಅಲ್ಲಿ ಕುಟುಂಬ ವರ್ಗ ಎಷ್ಟು ಮಂದಿ ಇದ್ದೀರಿ? ನೀವು ಒಟ್ಟಿಗೆ ಎಷ್ಟು ಮಂದಿ ಇದ್ದೀರಿ ಅನ್ನುವಂಥ? ನಿಮ್ಗೆ ಆಗುವಂತ ಭಾಷೆ ತುಳು ಆದರೆ ತುಳುವಲ್ಲಿ ಮಾತನಾಡಿ, ಅದಕ್ಕೆ ಸಮಸ್ಯೆ ಇಲ್ಲ. ಏನು ಸಮಸ್ಯೆ? 40 ವರ್ಷ ಅಂಡ್ ಎಂಕ್ ಒಂದು ಅಪದಲ್ಲ ಕಷ್ಟ ಆತಿಜ್ಜಾಣ ಒಂಚೂರು ಪುರಂದು ಇತ್ತೆ ಭಯಂಕರ ಎಂಕ್ಲೆ ಪಂಡ ಒಂಜಿ 10 ವರ್ಷ ಹೊಡ್ದು ಬೊಕ್ಕಂಕ್ಲೆ ಜಾಸ್ತಿ ಕಷ್ಟ ಪಂಡದ ಆಲೆಜ್ಜಿ ತಿನ್ಯಾರನ್ನು ಉಪ್ಪಿಜ್ಜನೆಲ್ಲಕ ನಾನು ಬರ್ತೇನೆ, ಕುಲ್ಯಾರ ಇಲ್ಲಿ ಲೆಜ್ಜನೆಲ್ಲಕ ಅವನು ಬರ್ತೇನೆ. ಬೊಕ್ಕಲ ಒಂಚೂರು ಚೂರು 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 ಪೂರ ಎಂಚನೆ ಎಂಕುಲು ಪೊಂಜೋಗ್ಲ ಅದು ಬೆಂದದು ಪತ್ತದ ದಿನದೆತ್ತು ಒಂದು ಇತ್ತೆ 4 ವರ್ಷ ಹೊಡ್ಜ ದಾಲೆಜ್ಜಿ ಪೋಯ್ಸಟ್ಟಿಲ್ಲ ಆಯನ 3 ಸಾವಿರದ ಮಳೆ ಅಂದಕ್ಕಂತ ತರ್ಪಾಲ್ ಪಾಡ್ದು ಇಡೀ ಮಾಡಿಗೆ ಪಾಡ್ದಿತ್ತೆ. ಅಂಚ ಇಟ್ಲ ಪಿರಾಡ ಗೋಡೆಲ್ಲ ಬೂರುಂಡು ಬೊಕ್ಕಲ ಒಂಚೂರು ಪೂರ ಸಾಲ ಪೂರ ಆಯನ ಉಪ್ಪುನು ಬಾಡಿಗೆದೆ ಇಟ್ಟು ಎಂಗ್ಲೇನ್ಕೊಂದು ಕುಲ್ಲಾರ ಆಗ್ಲೇ ಸಮಸ್ಯೆ ಉಂಟು. ಅವ್ರದ್ದು ಬಕ್ಕ ಇಟ್ಲ ಆಯ್ಜಿ ಈ ಸರ್ತಿ ಬಕ್ಕ ಅಂತ ಸಾಮಾನು ಪೂರ ಕಂತದ್ದು ಐನ ಒಂಚೂರು ಸಮ ಮಲ್ಪಡು ಪಣ್ಣಾಗ ಅವಳ ಗೋಡೆನೆ ಪೂರ ಬೂರ್ಲು ಅವು ಸಾಮಾನು ಅಲ್ಪಣೆ ಉಂಡು ಬಕ್ಕ ಇಂಚ ಸಹಾಯ ಮಲ್ಪಣೆ ಅಂಚನ ಮುರಾನ್ ದಕ್ಕಲು ಪೂರ ಅಲ್ಲಿ ದಕ್ಕಲು ಪೂರ ಪಂತಿರ್ತುದು ಇತ್ತೆ ಕುಲ್ಲೆರಂಡಲ್ಲಿ ನಿಕ್ಲು ಒಂಜಿ ದೊಂಪದಲ್ಲ ಕಂಡಲ್ಲ ಪಾಡ್ದು ಕೊರ್ಪ ಬಕ್ಕ ಪೂರ ಮಲ್ಪೆರ ಅಕ್ಲೆಗೆಲ್ಲ ಸಹಾಯ ಬೋಡತ್ತಿ ಯಾಕೆ ಎಂಕುಲು ಪನ್ಪಿನಿ ಏರ್ದೆ ತೂಯಿನಕುಲು ಪತ್ತಿನಕುಲು ಎಂಕ್ಲೆ ಏರ್ಲಾಡು ಎಂಕ್ಲೆ ಸದ್ಯ ಗೊಂಜಿ ಕುಲ್ಯರಂಜಿ ಮೆಂಕ್ಲೆ ನೆಲೆ ಮಲ್ತದ ಕೊಲ್ಲ ಅವತ್ತ ಎಂಕುಲೇ ಎಂಚೆ ಬಂಗನ್ ಅಂಚನೆ ಎಂಕ್ಲೆ ಉಳ್ಳಾಯ್ತು ನಾಗೆಲ್ಲ ಉಂಡು ಐತೆಲ್ಲ ಸಮಸ್ಯೆ ಉಂಡು ಐಕಲು ಒಂಜಿ ಪರಿಹಾರ ಮಲ್ಪುನಲ್ಲಕ ಎಂಕ್ಲೆ ಎಂತೆ ಒಂಜಿ ಜುಂಜ ಪಾಡೋಡು ಎಂಕುಲು ಪನ್ಪಿ ಜಾಕ್ಲೆ ಸಹ ಏತು ತೀರ್ನ ಎಂಕುಲು 4 ಪೊಣ್ಣುಲು ಒಂಜಿ ಹಣ್ಣು ಯಾನು ಕಡಿರ್ದಾಲ ಆಯ್ತಾ ಮಡಿರ್ದಾಲ ತೀರ್ನಿ ಅಲ್ಲೆಲ್ಲ ಬದುಕದವಲ್ಲ ಎಂಕ್ಲೆ ಬದುಕಾರ ಎಂಕ್ಲೆ ತಾಕದ ಎಂಕ್ಲೆ ತಿನ್ನ ಅರೆ ಸೀಕಿತ್ತುಂಡು ಅವು ಸೀಕಿಡು ಎಂಕ್ಲೆ ಮಿತ್ತು ಬಾಡ್ರೆ ಹಚ್ಚಿ ಕಿಡ್ನಿ ಮತ್ತೆ ಲಿವರ್ ಇದ್ದು ಪ್ರಾಬ್ಲಮ್ ಅವರಿಗೆ ಸಾಗಿ ಹಾಸ್ಪಿಟಲ್ ಅಲ್ಲಿ ಸ್ವಲ್ಪ ಸಹಾಯ ಮಾಡಿದೆ ನಾನು ಸಹ. ಆದ್ರೆ ಅವ್ರದ್ದು ತುಂಬಾ ಖರ್ಚು ಜಾಸ್ತಿ ಆಗಿದೆ. ಎಲ್ಲರ ಹತ್ರ ಹೇಳಿದೆ ಹೀಗೆ ಸ್ವಲ್ಪ ಏನಾದ್ರು ಮಾಡಿ ಮಾಡಿ ಅಂತ. ಯಾರು ಸಹಾಯ ಬಂದಿಲ್ಲ. ಅವರು ಸತ್ತ ದಿವಸ ಅವರ ಎಣೆ ತೆಗಿಲಿಕ್ಕೆ ಇವರ ಕೈಯಲ್ಲಿ ಹಣ ಇರ್ಲಿಲ್ಲ. ಲಾಸ್ಟ್ ನನ್ನ ಕೈಯಲ್ಲಿ ಇತ್ತು. ನಾನು ಮತ್ತೆ ಅದನ್ನೆಲ್ಲ ಕೊಟ್ಟು ಇದು ಮಾಡಿದೆ. ಆ ಪರಿಸ್ಥಿತಿಯಲ್ಲಿ ಇವರಿದ್ರು. ಆ ತರ ಇವರು ಈ ಪರಿಸ್ಥಿತಿಗೆ ಬರ್ಲಿಕ್ಕೆ ಕಾರಣವೇ ಅದೊಂದು ಲೋನ್ ತೆಗ್ದಿದ್ರು.
ಲೋನ್ ತೆಗೆದು ಒಂದು 5 ಲಕ್ಷ. ಯಾವ ಲೋನು ಯಾವ್ದಕ್ಕೋಸ್ಕರ? ಅದು ಇವರ ತಂಗಿಯ ಗಂಡ ಒಂದು ಕ್ಯಾಟ್ರಿಂಗ್ ಮಾಡ್ಬೇಕು ಅಂತ ಇವರ ಮನೆಯನ್ನು ಅಡವಿಟ್ಟು ಲೋನ್ ತೆಗೆದು ಒಳ್ಳೆ ನಡೀತಾ ಇತ್ತು. ಅದು ಅವರು ಲಾಸ್ ಆದ್ರು ಒಮ್ಮೆಲೆ, ಎಲ್ಲ ಬೀಳುವಾಗ ಆ ಸಮಸ್ಯೆ ಏನಾಯ್ತು, ಇವರಿಗೆ ತಿಂಗಳಿಗೆ ಇವರಿಗೆ ಕಟ್ಲಿಕ್ಕೆ ಬಿತ್ತು. ಅದಕ್ಕೆ 15,000 20,000 ಹಾಗೆ ಕಟ್ಲಿಕ್ಕೆ ಬೀಳುವಾಗ ಇವರಿಗೆ ಇಲ್ಲಿ ಊಟಕ್ಕೆ ಗತಿಲ್ಲ, ಅವನ್ ಸಹ ಕೊಡ್ಲಿಲ್ಲ, ಅವನ್ ಸಹ ಇದಾಯ್ತು, ಲಾಸ್ ಆದ. ಅವನ ಮನೆಯಿಂದ ಹೋದ. ಈ ಪರಿಸ್ಥಿತಿಯಲ್ಲಿ ಇವರು ಮನೆ ರಿಪೇರ್ ಮಾಡುದ, ಬ್ಯಾಂಕಿಗೆ ಕಟ್ಟುದ, ಊಟ ಮಾಡುದ. ಒಂದು ಕಡೆ ಇವರ ತಮ್ಮ ಬಿದ್ದ, ಇವರ ತಂದೆ ಹುಷಾರಿಲ್ಲದ. ಹಾಗೆ ಇವರು ಎರಡು ಸೇರಿ 3 ಮಂದಿ ಬೀಡಿ ಕಟ್ಟಿ ಎಂತ ಮಾಡ್ಲಿಕ್ಕೆ ಆಗ್ತದೆ, ಬ್ಯಾಂಕಿಗೆ ಕಟ್ಟುದ, ಮನೆ ನೋಡುದ, ಇವರಿಗೆ ಮದ್ದಿಗೆ ಖರ್ಚು ಮಾಡುದ. ತಂದೆಗೆ ಒಂದು ವಾರಕ್ಕೆ 300 ರೂಪಾಯಿ ಮದ್ದಿಗೆ ಬೇಕು ಅವರಿಗೆ. ಸಿಂಪಲ್ ಅಲ್ಲಿ ಅದು 300. ಅವರು ಎಷ್ಟು ಸಮಯದಿಂದ ಹಾಸಿಗೆ ಹಿಡಿದಿರುವಾಗ? ಅವರೊಂದು 7-8 ವರ್ಷ ಆಯ್ತು. 8 ವರ್ಷದಿಂದ ಟ್ರೀಟ್ಮೆಂಟ್ ಅಂದ್ರೆ ಕೆಲ್ಸಕ್ಕೆ ಹೋಗದೆ ಮತ್ತೆ 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 ಜಾಸ್ತಿ ಆಯ್ತು. ಜಾಸ್ತಿ ಅಂತ ಆದದ್ದು ಈಗ ಒಂದು 3 ವರ್ಷದಿಂದ. ಸರ್ಕಾರದಿಂದ ಏನಾದ್ರು ಪ್ಲಾನ್ ಹಾಕೊಂಡ್ರೆ, ಯೋಜನೆಗಳು, ಅಥವಾ ಅದಕ್ಕೆ ಏನಾದ್ರು ಗ್ರಾಮ ಪಂಚಾಯತಿ ಎಲ್ಲಾದ್ರೂ ಭೇಟಿ ಮಾಡಿದ್ರ? ಇದೇ ಫಸ್ಟ್ ಟೈಮ್ ಇದೇ ಹೆಲ್ಪ್ ಅಂತ ಬಂದವರು ಇದೇ ಎಲ್ಲರ ಹತ್ರ ಹೇಳಿ ನಾನ್ಸ ಇವರೊಟ್ಟಿಗೆ ಪಂಚಾಯತಿಗೆ ಅಲ್ಲಿಗೆ ಇಲ್ಲಿಗೆ ಎಲ್ಲ ಕಡೆ ಹೋಗಿ. ಯಾರು ಸ್ಪಂದಿಸಲಿಲ್ಲ ನಿಮ್ಗೆ? ಮಾಡ್ತೇನೆ ಅಂತ. ನಮ್ಮ ಮನೆ ಬೀಳ್ತದೆ ಮಾರ, ಇವ್ರ ಮನೆ ಬೀಳ್ತದೆ, ಈ ನಾನು ಹೋಗಿ ಒಂದು ಅವರ ಹತ್ರ ಪಂಚಾಯತಿ ಅವರ ಹತ್ರ ಲಾಸ್ಟ್ ಬೇಡಿ ಹೇಳಿದ್ದೇನೆ, ಈ ಮಳೆಗಾಲದವರಿಗೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಏನಾದ್ರೂ ಒಂದು ಪರಿಸ್ಥಿತಿ ಮಾಡಿ ಅಂತ. ನನ್ನ ಕೈಯಲ್ಲಿಂದ ಆಗ್ಲಿಲ್ಲ ಅವ್ರಿಗೆ ಮಾಡ್ಲಿಕ್ಕೆ. ಇವರೊಂದು ಗೌರ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ಇದು ಮಾಡ್ಬೋದಲ್ಲ. ಮಾಡ್ತೇನೆ, ಗ್ಯಾರಂಟಿ ಮಾಡ್ತೇನೆ ಅಂತ ಹಾಗೇನೆ ಹೇಳಿದಂದ್ರೆ ಮುಂದೆ ಹೋಯ್ತು. ಎಲ್ಲ ದೊಡ್ಡ ವ್ಯಕ್ತಿ ಅವರ ಹತ್ರ ಹೇಳಿದೆ. ಅವ್ರ ಸಹ ಫೋನ್ ಮಾಡುದು, ನೀವು ಹೋಗಿ ಅವ್ರು ಮಾಡ್ತಾರೆ. 8 ತಿಂಗಳಿಂದ ನಾನು ಅದ್ದಾಡಿದೆ ಆಚೆ ಈಚೆ. ಇವರ ತಾಯಿಯನ್ನು ಕರ್ಕೊಂಡು ಹೋಗಿ ಅಲ್ಲಿಗೆ ಇಲ್ಲಿಗೆ ಎಲ್ಲ ಕಡೆ ಹೋಗಿದೆ. ಏನು ಅದರಿಂದ ಲಾಭ? ಇವರು ಬೇಡ, ಇವರ ರೇಷನ್ ಕಾರ್ಡ್ 1 ವರ್ಷ ಆಯ್ತು. BPL ಕಾರ್ಡ್ ಇದ್ದದ್ದು ಇವರಿಗೆ 1 ವರ್ಷ 8 ತಿಂಗಳಾಯ್ತು. ಇಷ್ಟರವರೆಗೆ ಅವ್ರಿಗೆ BPL ಕಾರ್ಡ್ ಸಿಗ್ಲಿಲ್ಲ. ಅವ್ರು ತೆಗ್ದಿದ್ದಾರೆ, ಬೇರೆ ಮಾಡಿ ಕೊಡ್ತೇನೆ ಅಂತ, ಇನ್ನು ಕೊಡ್ಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಇರುವಾಗ ಅವರಿಗೆ BPL ರೇಷನ್ ಇಲ್ಲ. ಅಷ್ಟು ಬೇಸರ ಆಗಿದೆ. ಆದ್ರೆ ಸಹ ಹೋಗಿ ಪಂಚಾಯತ್ ಕೇಳಿದೆ, ನಿಮ್ಗೆ ಮಾಡ್ತೇವೆ, ನೀವು ನಾಳ್ದು ಬನ್ನಿ, ನಾಳ್ದು ಬರ್ತದೆ. ಅದು ಅಲ್ಲಿಗೆ ಹೋಗಿದೆ, ಅದು ಇಲ್ಲಿಗೆ ಹೋಗಿದೆ ಅಂತ. ಆತರ ಯಾರ ಹತ್ರ ಮಾತಾಡುದು? ಹಣ ಇಲ್ಲ. ಆ ಒಂದು ಪಾಪದವರಂದ್ರೆ ಯಾರು ಲೆಕ್ಕಕ್ಕಿಲ್ಲ. ಈ ಸಲ ನಮ್ಗೆ ಒಂದು ಹೆಲ್ಪ್ ಮಾಡ್ಲಿಕ್ಕೆ ಅಂತ ಅವ್ರು ಪ್ರೇಮ್ ಅಂತ ಅವ್ರು ಕೊಳಲಿ ಅವರ ಸಹಾಯದಿಂದ ಇಷ್ಟರವರೆಗೆ ಇಲ್ಲಿ ತನಕ ಬಂತು. ನಿಮ್ ಜೊತೆ ಮಾತು ಮುಂದುವರಿಸ್ತೇನೆ. ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಬೇಕು. ಯಾಕೆ ಅಂದ್ರೆ ಈಗಾಗಲೇ ನೋಡಿರ್ಬೋದು ಇಲ್ಲಿಯ ಪರಿಸ್ಥಿತಿ ಹೇಗಿದೆ, ಈ ಕುಟುಂಬ ವರ್ಗದವರು ಹೇಗೆ ಜೀವನ ನಡೆಸ್ತಾ ಇದ್ದಾರೆ ಅನ್ನೋದು ತಾವು ನೋಡ್ತಾ ಇರ್ಬೋದು. ಬಹಳಷ್ಟು ಅಧಿಕಾರಿ ವರ್ಗದ ಆಗಿರ್ಬೋದು ಅಥವಾ ರಾಜಕೀಯದ ವ್ಯಕ್ತಿಗಳನ್ನು ಎಲ್ಲರನ್ನೂ ಭೇಟಿ ಮಾಡಿದ್ವಿ, ಅಥವಾ BPL ಕಾರ್ಡ್ ಸಮೇತ ನಮ್ಗೆ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ತುರ್ತು ಅನ್ನಕ್ಕೂ ಪರದಾಡುವಂತ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಇವರ ಹೇಳಿಕೆ. ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಳ್ತೀನಿ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ. ಸೂರಿಲ್ಲದ ಬದುಕು ಅನ್ನುವಂಥದ್ರ ಬಗ್ಗೆ ಮಾತಾಡಬೇಕು. ಸೂರಿಲ್ಲದ ಬದುಕು ಅನ್ನುವಂಥ ಬಗ್ಗೆ ಆ ಕುಟುಂಬಕ್ಕೆ ಏನು ಹೆಲ್ಪ್ ಮಾಡಬೇಕು ಅಥವಾ ಸಹಾಯ ಹಸ್ತವನ್ನು ನೀಡುವವರು ಈ ಬ್ಯಾಂಕ್ ಖಾತೆಗೆ ಒಂದು ಜಮಾ ಮಾಡಬಹುದು. ಅವರಿಗೆ ಸಹಾಯವನ್ನು ಈ ಕುಟುಂಬಕ್ಕೆ ಸಹಾಯ ಹಸ್ತ ನೀಡಲು ಇಚ್ಛಿಸುವವರು ಸಿಂಡಿಕೇಟ್ ಬ್ಯಾಂಕ್ ಗುರುಪುರ ಕೈಕಂಬ ಬ್ರಾಂಚ್, ಹೆಸರು ರೇವತಿ, ವೈಫ್ ಆಫ್ ತಿಮ್ಮಪ್ಪ ಪೂಜಾರಿ, ಅಕೌಂಟ್ ನಂಬರ್ 01152200067937. ಈ ಖಾತೆಗೆ ಹಣ ಜಮೆ ಮಾಡಬಹುದು. ಈಗಾಗಲೇ ನೋಡಿರ್ಬೋದು ವೀಕ್ಷಕರೇ, ಯಾವ ರೀತಿಯಲ್ಲಿ ಅವರು 3 ವರ್ಷಗಳ ಕಾಲ
ಮಳೆ ಆಗಿರ್ಬೋದು, ಬಿಸಿಲು ಆಗಿರ್ಬೋದು, ಇದರಲ್ಲೇ ಜೀವನ ನಡೆಸ್ತಾ ಇರುವಂಥದ್ದು. ಅದು ಕಸ ಕಡ್ಡಿಗಳ ರಾಶಿಯಲ್ಲಿ ಜೀವನ ನಡೆಸುವಂಥ ದಿನ ಇವರದಾಗಿದೆ. ಒಂದು ತುತ್ತು ಅನ್ನಕ್ಕೂ ಪರದಾಡುವಂಥ ಸ್ಥಿತಿ ಇವರದಾಗಿದೆ. ಆವಾಗ ರಾಜಕಾರಣಿಗಳಾಗಲಿ ಅಥವಾ ಯಾವುದೇ ಅಧಿಕಾರಿಗಳು ಇತ್ತೀಚೆಗೆ ತಿರುಗಿ ನೋಡಿದಂಥ ಒಂದು ವ್ಯಥೆ ಇವರದಾಗಿದೆ. ಸರಿ, ಇವರ ಜೊತೆ ಮಾತಾಡೋಣ. ಎಸ್, ಈಗಾಗಲೇ ನೀವು ಹೇಳ್ತಾ ಇದ್ರಿ ರೇಷನ್ ಕಾರ್ಡ್ ಕೂಡ ಇಲ್ಲ ಅನ್ನುವಂಥದ್ದು. ಇದರ ಬಗ್ಗೆ ಏನು ಮಾಹಿತಿ ಅಥವಾ ಭೇಟಿ ಆಗ್ಲಿಲ್ವಾ ಅಧಿಕಾರಿಗಳನ್ನು ಅನ್ನೋದು ಪಂಚಾಯತಿ? ಮೊನ್ನೆ ಹೋಗಿ ಮಾತಾಡಿದಾರಂತೆ. ಮೊನ್ನೆ ಹೋಗಿ ಮಾತಾಡಿದ ಮೇಲೆ ಅದಕ್ಕೆ ಕೊಡ್ತೇನೆ ಅಂತ ಹೇಳಿದಾರಂತೆ. ಈಗ ಕಾರ್ಡ್ ನಿಮ್ಗೆ ರೇಷನ್ ಕಾರ್ಡ್ ಕೊಡ್ತೇವೆ. ನಿಮ್ಗೆ ಈಗ ರೇಷನ್ ಕಾರ್ಡ್ ರೇಷನ್ ಸಿಗುತ್ತಾ ಇದೆಯಾ? ಇಲ್ಲ, 1 ವರ್ಷ 8 ತಿಂಗಳಾಯ್ತು ರೇಷನ್ ಇಲ್ಲದೆ ಇವರಿಗೆ. 1 ವರ್ಷ ತಿಂಗಳ ಕಾರ್ಡ್ ಇದೆ ಬಿಲ್ ಜಾಸ್ತಿ ಬರ್ಕೊಂಡು ಕರೆಂಟ್ ಬಿಲ್ ಎಷ್ಟು ಬರುದು ಗೊತ್ತಾ ಇವರಿಗೆ? ತಿಂಗಳಿಗೆ ಎಷ್ಟು? 600 ರೂಪಾಯಿ. 600 ರೂಪಾಯಿ ಖಾಲಿ 3-4 ಬಲ್ಬ್ ಇರುದು. ಒಂದು ಇದುಂಟಾ ಅಂತ ಯಾವುದು ಈ ಅದು ಸಹ ನಾನ್ ತೆಗೆದು ಕೊಟ್ಟದ್ದು ಇವರಿಗೆ. ಕರೆಂಟ್ ಇದು ಸ್ಟವ್ ಅದು ಒಂದುಂಟು, ಒಂದು ಫ್ಯಾನ್ ಉಂಟು, ಅದು ಸಹ ಹಾಳಾಗಿದೆ. ಅದು 1 ವರ್ಷ ಆಯ್ತು. ಆದ್ರೆ ಬಿಲ್ ಮಾತ್ರ 540-600 ರೂಪಾಯಿ ಕರೆಂಟ್ ಬಿಲ್ ತಿಂಗಳಿಗೆ. ಆ ಬಿಲ್ ಸಹ ಉಂಟು ಈಗ ಮನೆಯಲ್ಲಿ. ಅದು ಹೇಳಿದಕ್ಕೆ ಅದು ನಿಮ್ದು ಹಾಗೆ ನಿಮ್ದು ಹೀಗೆ ಅಂತ KB ಅವನ ಹತ್ರ ಹೇಳಿದಕ್ಕೆ ಮೊನ್ನೆ ಒಂದು ಖಾಲಿ ಇವರದ್ದು ಗೋಡೆ ಕುಸಿತು ಅಂತ ಇದು ತೆಗಿಲಿಕ್ಕೆ ಅಂತ ಹೇಳ್ತೇನೆ KB ಅವರ ಹತ್ರ. ಅದು ನಮ್ಗೆ ಆಗುದಿಲ್ಲ, ನಾವು ಖಾಲಿ ಲೈನ್ ಕಟ್ ಮಾಡಿ ಮಾತ್ರ ಕೊಡುವುದು ಅಂತ ಪರಿಸ್ಥಿತಿಯಲ್ಲಿ ಇದ್ದು. ಮತ್ತೆ ನಾನೇ ಒಂದು ಜನ ಹೇಳಿ ಅದಕ್ಕೆ ಸಂಬಳ ಕೊಟ್ಟವರೇ ಇದು ತೆಗಿಸಿದ್ರು. ಎಲೆಕ್ಟ್ರಿಕ್ ಲೈನ್ ಕಂಬದಿಂದ ತೆಗೆದ್ರು ಅವರು KB ಅವರು. ಮತ್ತೆ ಇವರನ್ನು ಬಂದು ಇದು ಮಾಡಿದ್ರು. ನಾನು ಆ KB ಅವರು ಒಂದ್ರಲ್ಲಿ ಆಗುದಾದ್ರೆ ಇವರಿಗೆ ಹಣ ಇಲ್ಲ ಅಲ್ಲ, ಇಲ್ಲದೆ ಅವರಿಗೆ ಒಂದು ದಿವಸ 400 ರೂಪಾಯಿ ಹೋಯ್ತು ಅವರಿಗೆ. KB ಅವರು ನಿಮಗೆ ಸ್ಪಂದಿಸಲಿಲ್ಲ. ಅದು ತೆಗೆದು ಕೊಡ್ತೇವೆ ಅಂತ ಹೇಳಿದ್ರು, ಖಾಲಿ ಲೈನ್ ಕಟ್ ಮಾಡಿ ಕೊಡ್ತೇವೆ. ಬಾಕಿದೆಲ್ಲ ಮಾನವೀಯತೆ, ಅವರು ಒಬ್ರು ಮನುಷ್ಯರು ಅಲ್ವಾ? ಅದೇ ಮಾನವೀಯತೆ ಹಾಗಾದ್ರೆ ಮರ್ತಿದೆ. ಹಣ ಕೊಟ್ರೆ 100 ರೂಪಾಯಿ ಕೊಟ್ರೆ ಎಲ್ಲವನ್ನು ಕೆಲಸ ಮಾಡ್ತಾರೆ ಮನೆಯಲ್ಲಿ ಕುತ್ಕೊಂಡು ಅವರು. ಇವರ ಮನೆ ಪರಿಸ್ಥಿತಿ ನೋಡಿ ನಾನೇ ಮಾಡಿ ಕೊಡ್ತೇನೆ ಮಾರೆ ಅಂತ. ನಿಜವಾಗ್ಲು ಮಾನವೀಯತೆ ಈಗ ಇಲ್ಲ, ಹೆಸರಿಗೆ ಮಾತ್ರ. ಅದಕ್ಕೆ ನಂಗೆ ಬೇಸರ. ಮತ್ತೆ ನಾನು ಹೇಳಿದೆ ಅವ್ರಿಗೆ ಕರ್ಕೊಂಡು ಬನ್ನಿ, ನಾನು ಸಂಬಳ ಕೊಡ್ತೇನೆ ಅಂತ. ಮತ್ತೆ ನನ್ನ ಇದ್ದದಲ್ಲಿ ಕೊಟ್ಟದ್ದು. ಮತ್ತೆ ಈಗ ಇಲ್ಲದಿದ್ದು ಇಡೀ ಮನೆಗೆ ಶಾಕ್ ಹೊಡಿತಿದ್ದು. ಇದು ಲೈಟ್ ಇದುಂಟಲ್ಲ ಡೈರೆಕ್ಟ್ ಬರುವ, ಅದೇ ಹೀಗೆ ಆಗಿತ್ತು. ಅದೊಂದು ಸರಿ ಮಾಡಿ ಕೊಡ್ಬೋದಿತ್ತು ಇವರಿಗೆ KB ಅವರಿಗೆ. ನಮ್ಗೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರೆ. ಈಗ ಮಳೆಗಾಲದಲ್ಲಿ ಹೇಗೆ ಜೀವನ ಮಾಡ್ತಾ ಇದ್ದೀರಿ ನೀವು ಅಲ್ಲಿ? ಅದೇ ಆ ರೂಮ್ ಉಂಟಲ್ಲ, ಈ ಗೋಡೆ ಕುಸಿದಿದೆ ಅಲ್ಲ, ಆ ಸೈಡ್ ಅಲ್ಲಿ ಒಂದು ರೂಮ್ ಉಂಟು. ಒಂದೇ ರೂಮ್ ಇರೋದು ಅಷ್ಟು ಮನೆಯಲ್ಲಿ, ಒಂದೇ ರೂಮ್ ಉಳಿದಿರುವಂತದ್ದು. ಮತ್ತೆ ಈ ಕಡೆ ಈಗ ಬೀಳ್ತದೆ ಅದು ರಾತ್ರಿ. ಅದೇ ಹೆದರಿಕೆ ಆಗ್ತದೆ. ಎಚ್ಚರದಿಂದ ಇರ್ತಾರೆ ಇವರು, ಬಿದ್ರೆ ಓಡುದು ಅಂತ. ಈಗ ಇವರ ಪರಿಸ್ಥಿತಿ ಒಬ್ರು ಕಾಯೋದು ಬಾಕಿಯವರು ಮಲಗೋದು ಅಂತ ಪರಿಸ್ಥಿತಿ ಈಗ. ಇವರಿಗೆ ಒಂದು ಕೂತ್ಕೊಳ್ಳಿಕ್ಕೆ ಒಂದು ನೆಲೆ ಬೇಕೀಗ. ಒಂದು ಜಸ್ಟ್ ಜೋಪಡ ಬಟ್ಟೆ ಹಾಗೆ ಸಹ ಆಗ್ಬಹುದು, ಒಂದು ಬ್ಲಾಕ್ ಕಟ್ಟಿ ಏನಾದ್ರು ಒಂದು ಇವರಿಗೆ ಮಲಗ್ಲಿಕ್ಕೆ. ಒಂದು ಒಟ್ಟಿಗೆ 7 ಮಂದಿ ಇದ್ದಾರೆ ಆ ಮನೆಯಲ್ಲಿ. 7 ಮಂದಿ ಇದ್ದಾರೆ ಅನ್ನುವಂಥದ್ದು. ಅವಳು ಒಬ್ಳು ಕಾಲೇಜಿಗೆ ಹೋಗ್ತಲ್ಲ, ಸಣ್ಣ ಹುಡುಗಿದ್ದಲ್ಲ, ಇವರ ಮಗಳು ಅವಳು. ಇವರಿಗೆ ಗಂಡ ತೀರೋಗಿ ಎಷ್ಟು ವರ್ಷ? 14 ವರ್ಷ ಆಯ್ತು ಗಂಡ ತೀರುವಾಗಿ. ನೀವು ಅಲ್ಲೇ ಇರೋದು. ನೀವು 7 ಮಂದಿ ಅಲ್ಲಿ ಒಂದೇ ರೂಮಿನಲ್ಲಿ ವಾಸ ಮಾಡ್ಬೇಕು. ಈಗ ಅಡ್ಡದಿದ್ದ ಮಲಗಿ ಇದು ಮಾಡ್ತಾ ಇದ್ದಾರೆ. ಈಗ ಅದೊಂದು ಮಾತ್ರ ಯಾವುದು ಈ ಕುಸಿದಲ್ಲ, ಈ ಸೈಡ್ ಅಲ್ಲಿ ಒಂದು ರೂಮ್, ಅದು ಸಹ ಕ್ರ್ಯಾಕ್ ಆಗಿದೆ. ಎಲ್ಲ ಧೈರ್ಯ ಇಲ್ಲ, ಜೋರ್ ಮಳೆ ಬಂದ್ರೆ ಹೋಯ್ತು. ಈಗಲೂ ಅದ್ರಲ್ಲಿ ಜೀವನ ಮಾಡ್ತೀರಿ. ಬದಲಿ ವ್ಯವಸ್ಥೆಗೆ ಯಾರು ಕಾಯಕಲ್ಪ ಇಲ್ಲ. ಇವತ್ತಿಗೆ ಎಷ್ಟು ದಿವಸ ಆಯ್ತು? ಇನ್ನಿಗೆ ದಿನ 6 ದಿವಸ ಆಯ್ತು ಇವತ್ತಿಗೆ. ಬಾಡಿಗೆ ರೂಮ್ ಸಹ ಅಂತ ಅಲ್ಲಿ ಸಿಗುದಿಲ್ಲ. ಮನೆ ಪಕ್ಕದಲ್ಲಿ 1-2 ಇತ್ತು. ಅವರೊಬ್ರು ಹೇಳಿದ್ರು ನಾವು ಅದಕ್ಕೆ ಇದೆಲ್ಲ ಹಾಕಿದೆ, ಕಟ್ಟಿಗೆ ಎಲ್ಲ ನಮ್ದು ಕೆಲಸ ಸಾಮಾನೆಲ್ಲ ಉಂಟು, ಅದೆಲ್ಲ ತೆಗಿಲಿಕ್ಕೆ ಆಗ ಈ ಪರಿಸ್ಥಿತಿ ತೆಗೆದು ಸೈಡ್ ಹಾಕಿ ಕೂತ್ಕೊಳ್ಳಿ ಅಂತ ಹೇಳ್ಬೋದು. ಇವರು ಹೇಳಿದ್ರು ಅದು ನಮ್ಗೆ ಒಂದು ರಾತ್ರಿ ಮಲಗ್ಲಿಕ್ಕೆ ಮಾತ್ರ ಒಂದು 4 ದಿವಸ. ಬೆಳಿಗ್ಗೆ ಬೇಕಾದ್ರೆ ನಾವು ಅಲ್ಲಿ ಹೋಗಿ ಕೂತ್ಕೊಳ್ತೇವೆ. ಅದು ನಮ್ಗೆ ತೆಗಿಲಿಕ್ಕೆ ಆಗುದಿಲ್ಲ, ಅದು ಅಲ್ಲೆಲ್ಲ ಇಡ್ಬೇಕಲ್ಲ. ಇನ್ನೊಬ್ರ ಹತ್ರ ಹೋಗಿ ಕೇಳ್ತಾರಂತೆ, ನಾನು ಇದು ತೆಂಗಿನ ಮರ ಸಿಪ್ಪೆ ಅದೆಲ್ಲ ಹಾಕಿ 2 ರೂಮ್ ಉಂಟು ಅವನ ಮನೆ. ಅಕ್ಕಪಕ್ಕದಲ್ಲಿ ಸಹ ಒಂದು ಖಾಲಿ 2 ಮನೆ ಉಂಟು. ಅವರಿಗೆ ಸಹ ಈ ಇವರ ಪರಿಸ್ಥಿತಿ ನೋಡಿ ಒಂದು ವಾರ ಇಲ್ಲದ 2 ವಾರ ಕೂತ್ಕೊಳ್ಳಿ. ಮಾನವೀಯತೆ ಅನ್ನುವಂಥದ್ದು ಯಾರಿಗೂ, ಯಾಕಂದ್ರೆ ಯಾರು ಯಾವ ರೀತಿಯಲ್ಲಿ ಒಂದು ಕಡೆಯಲ್ಲಿ ಬರ್ತಾರೆ, ಆ ಸನ್ನಿವೇಶಗಳು ಜೀವನದಲ್ಲಿ ಬರುತ್ತೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಅದೇ ಆ ಸಂದರ್ಭದಲ್ಲಿ ಒಂದು ಹೆಲ್ಪ್ ಮಾಡೋದು ಮಾನವೀಯತೆ, ಒಂದು ಮಾನವೀಯ ಧರ್ಮ ಅಂತ ಹೇಳ್ಬೋದು. ಅದೇ ಇದ್ರಲ್ಲಿ ಇವರು ಪ್ರೇಮ್ ಅವ್ರ ಲಾಸ್ಟ್ಗೆ ನಾನು ಎಂತಾದ್ರೂ ಮಾಡ್ತೇನೆ ನಿಮ್ಗೆ, ಯಾರ ಹತ್ರ ಅದು ಹೇಳಿ ಇದು ಮಾಡ್ತೇನೆ ಅಂತ ಹಾಗೆ ಹೇಳಿ. ಈಗ ಪೊಳಲಿ ಅವರೆಲ್ಲ ಈ
ಮನೆ ಅಕ್ಕಪಕ್ಕ ಒಳ್ಳೊಳ್ಳೆ ಜನಗಳೆಲ್ಲ ಸೇರಿ ಮೊನ್ನೆ ಇವರ ಮನೆಗೆ ಬಂದಿದ್ರು. ನಾವು ಹೇಗಾದ್ರೂ ಮಾಡಿ ನಿಮ್ಗೆ ಒಂದು ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇವರ ಮನೆ ಹತ್ತಿರದವರೆಲ್ಲ ಸೇರಿಕೊಂಡು ಈಗ ಅವರಲ್ಲ ಇವರ ನಾವು ಹೇಳಿದೆ ಅಲ್ಲ ಇವರ ಮನೆ ಹತ್ತಿರದವರಲ್ಲ ಒಳಲಿ ದೇವಸ್ಥಾನದ ವಟಾರದವರು ಅವರೆಲ್ಲ ಸೇರಿ ನಿಮಗೆ ಹೆಲ್ಪ್ ಮಾಡ್ತೇವೆ ಅನ್ನುವಂಥದ್ದು. ಎಲ್ಲರೂ ಬಂದು ಸೇರಿ ಹತ್ತಿರದವರು ಏನೋ ಇದ್ರ ಬಗ್ಗೆ ಮಾತಾಡೋದಿಲ್ಲ, ಎದುರಲ್ಲಿ ಬಿದ್ರು ಗೋಡೆ ಬಿದ್ರು ಆ ಸಂದರ್ಭದಲ್ಲಿ ಏನೋ ಮಾತಾಡಿಲ್ಲ ಅನ್ನುವಂಥದ್ದು. ಅಲ್ಲ ಇದು ಪರಿಸ್ಥಿತಿ ನೋಡಿ ಅವರಿಗೆ ಆಯ್ತು ಮಾರಿ ಅದು ಸೈಡಿಗೆ ಇಡಿ ನೀವು ಬಂದು ಕೂತ್ಕೊಳ್ಳಿ ಮನೆ ರಿಪೇರಿ ಆಗುವಾಗ ಹೇಳ್ಬೋದಿತ್ತು ಯಾರಿಗೆ. ಅದೋ ಇವರ ಮನೆದು ಒಂದು ಗದ್ದೆ ದಾಟಿದ್ರೆ ಆಯ್ತು ಅದೇ ಹತ್ತಿರ. ನಿಮ್ಗೆ ಎಷ್ಟು ಅಲ್ಲಿ ಭೂಮಿ ಇದೆ ನಿಮ್ಗೆ ವಾಸ ಮಾಡ್ಲಿಕ್ಕೆ? ಈಗ ಎಷ್ಟು ಜಾಗ ಇದೆ? ಎಷ್ಟು ಜಾಗ ಇದೆ ನಿಮ್ಗೆ? 9 ಸೆನ್ಸ್ ಜಾಗ ಇದೆ. 9 ಸೆನ್ಸ್ ಜಾಗ ನಿಮ್ಮದೇ, ಅದು ನಿಮಗೆ ಪಕ್ಕ ಅವರ ತಂದೆ ಹೆಸರಲ್ಲಿ ತಂದೆ ಹೆಸರಲ್ಲಿ. ಈಗ ಬ್ಯಾಂಕಿನವರ ಪರಿಸ್ಥಿತಿ, ಬ್ಯಾಂಕಿನವರು ಏನ್ ಮಾಡ್ತಾ ಇದ್ದಾರೆ? ಬೀಗ ಹಾಕ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇನ್ನು ಬೀಗ ಹಾಕುದು ಎಲ್ಲಿ ಬಾಗಿಲ ಎಲ್ಲ ಬೀಗ ಎಲ್ಲಿಗೆ ಹಾಕ್ತಾರೆ? ಇವರು ಹೇಳಿದಾರಂತೆ ಲಾಸ್ಟ್ಗೆ ಬ್ಯಾಂಕ್ನವರು ಎಂತ ಬೇಕಾದ್ರೂ ಮಾಡಿ ನಾವು ಬೇಕಾದ್ರೆ ಇಲ್ಲಿ ಸೈಡ್ ಮೂಲೆಯಲ್ಲಿ ಕೂತ್ಕೊಳ್ತೀವಿ, ನಮ್ಗೆ ಈಗ ಕಟ್ಲಿಕ್ಕೆ ಆಗುದಿಲ್ಲ. 1,80,000 ತನಕ ಬಡ್ಡಿ ಖಾಲಿ ಇಷ್ಟರವರೆಗೆ ಕಟ್ಟಿದ್ವಿ ಅವರು. 10,000 15,000 ಹಾಗೆ ಒಂದು 2-3 ಸಾಲ ನಾನು ಕೊಟ್ಟೆ. ನನ್ಗೆ ತಿಂಗಳಿಗೆ ಅಷ್ಟು ನಂದೇ ತುಂಬಾ ಉಂಟು ಸಾಲ. ಅದೇ ಸಹ ಒಮ್ಮೆ 25 ಮತ್ತೊಮ್ಮೆ 15,000 ಎಲ್ಲ ಅಡ್ಜಸ್ಟ್ ಮಾಡಿ ಕೊಟ್ಟಿದ್ದೇನೆ ನಾನು ಉಳಿಲಿ ಅಂತ ಮನೆ. ಯಾಕಂದ್ರೆ ಬೀಗ ಹಾಕ್ತೇನೆ ಅಂತ ಹೇಳಿದ್ರು ಅವರು. ಬ್ಯಾಂಕ್ನವರ ಹತ್ರ ನಾನು ಸಹ ಹೋಗಿ ಮಾತಾಡಿದೆ. ಅವಾಗ ಏನು ಹೇಳಿದ್ರು? ಅವರ ಮಾನವೀಯತೆ ಎಲ್ಲಾದ್ರೂ ಒಂದ್ ಸ್ವಲ್ಪ ಆದ್ರೂ ತೋರಿತಾರ ಅನ್ನುವಂಥದ್ದು. ಅವರು ಹೇಳಿದ್ರು ನಮ್ಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಮ ಮೇಲಿನವರು ಇದ್ದಾರೆ. ನಾನು ಹೇಳಿದೆ ಒಂದು ಲಾಸ್ಟಿಗೆ ಒಂದು ತಿಂಗಳಿಗೆ ಒಂದು 10,000 ಆದ್ರೂ ನಾನು ಕಟ್ತಾ ಬರ್ತೇನೆ, ಅದು ಸಹ ಆಗ್ಬೋದು ಅಂತ ಕೇಳಿದೆ. ಹೇಗಾದ್ರೂ ಮಾಡಿ ನೀವು ಕಟ್ಟಿ ಅಂತ ಹೇಳಿದ್ರು. ಹಾಗಾದ್ರೆ ಜೀವ ಹೋದ್ರು ಚಿಂತಿಲ್ಲ, ಅವರಿಗೆ ಬ್ಯಾಂಕ್ ಇದ್ದು ಲೋನ್ ಅನ್ನು ಕ್ಲಿಯರ್ ಮಾಡ್ಬೇಕು. ಹಾಗಾದ್ರೆ ಅವರದ್ದು ಇಂಥ ಪರಿಸ್ಥಿತಿಯಲ್ಲಿ ಸಹ ಅವರು ಕಟ್ಬೇಕಂದ್ರೆ ಎಲ್ಲಿಂದ? ಎಂತ ದುರಂತಗಳು ಅನ್ನುವಂಥದ್ದು. ಅಲ್ಲ, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಬಹಳಷ್ಟು ಯೋಜನೆಗಳನ್ನ ತರ್ತದೆ. ಯಾರಿಗೆ ತರ್ತಾ ಇದೆ ಅನ್ನುವಂಥದ್ದು ಅದೇ ಯೋಜನೆಯನ್ನು ಇವರಿಗೆ ತಿರುಗಿಸಬಹುದಿತ್ತು. ಮಾನವೀಯತೆ ಹೀಗೆ ಒಂದು ರೂಲ್ಸ್ ಉಂಟು, ನೀವು ಹೀಗೆ ಮಾಡಿ ಅಂತ ಏನಾದ್ರು ಹೇಳ್ಬೋದಿತ್ತು ಇವರದ. ಇವರು ನೋಡಿದ್ರೆ ಇವರ BPL ಕಾರ್ಡ್ ಇಲ್ಲ, ಈಗ ಅದನ್ನು ತೋರಿಸಿ ಯಾರ ಹತ್ರ ಏನಾದ್ರು ಮಾಡ್ಬೋದು ಅಂತ ಹೇಳಿದ್ರೆ ಅದೇ ಇಲ್ಲ, ಕ್ಯಾನ್ಸರ್. BPL ಕಾರ್ಡ್ ಇಲ್ಲ ಇವರಿಗೆ. ಅದು ಸಹ 1 ವರ್ಷ 8 ತಿಂಗಳಾಯ್ತು. ಅದು ಸಹ ಕಾರ್ಡ್ ಇಲ್ಲದೆ 1 ವರ್ಷ 8 ತಿಂಗಳು. ಅಲ್ಲ, ನೀವು ಅದ್ರ ಬಗ್ಗೆ ಕೇಳಲಿಲ್ವಾ ನೀವು? ಮತ್ತೆ ಕರೆಂಟ್ ಬಿಲ್ ಹೆಚ್ಚ ಬರ್ಪಣೆಗೆ ದೆತ್ತೀನಿ ನಿಕ್ಲ ಪೌದವಲಿಕೆ ಬಿಡ್ಪಲ್ಲೆ ಅವು ಕರೆಂಟ್ ದ ಪುರ ಕಮ್ಮಿ ಅಲ್ಪೇರು ಬೊಕ್ಕ ಒಂತ ಸಮಯ ಮುರಾಣಿ 300 ಚಿಲ್ಲರೆ ಬತ್ತೇನೆ ಕಾಲಿ ಪುಣ 4 ಬಲ್ಬ್ ಬೊಕ್ಕ ದಾಲೆ ಟಿವಿ ಉಂಡು ಊರ್ವಾಪನೆಗೆ ದೀಪಿ ಬೊಕ್ಕ ದಾಲೆ ಅದೇ ರೂಮಿನಲ್ಲಿ ಟಿವಿ ಎಲ್ಲ ವ್ಯವಸ್ಥೆ. ಅಡಿಗೆಯಲ್ಲಿ ಮಾಡ್ತೀರಿ ನೀವು? ಹೊರಗಡೆ ಈಗ ಮಳೆ ಬಂದಾಗ ಮಾಡ್ಲಿಕ್ಕೆ ಮಳೆ ಬಂದಾಗ ಈಗ ಆಗುದಿಲ್ಲ ಮಾಡ್ಲಿಕ್ಕೆ. ಈಗ ಮೊನ್ನೆ ಕುಸಿದು ಬಿದ್ದಿದೆ ಅಲ್ಲ, ಮತ್ತೆ ಅವ್ರು ಮಳೆ ನಿಂತ ಮೇಲೆ ಮಾಡುದು ಅಡ್ಜಸ್ಟ್ ಮಾಡಿ, ಮತ್ತೆ ಎಂತ ಮಾಡುದು? ಮತ್ತೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಒಳಗೆ ಹೋದ್ರೆ ಊಟ, ಮಳೆ ಇಲ್ಲ ಬಂದ್ರೆ ಊಟ ಇಲ್ಲ. ಆ ಕೋಣೆಯಲ್ಲಿಗೆ ಮಾಡಿದ್ರೆ ಇವರು ಮಲಗ್ಬೇಕಲ್ಲ, ಅಡಿಗೆ ಕೋಣೆಯಲ್ಲಿ ಹೇಗೆ ಮಾಡುದು? ಆಗುದಿಲ್ಲ. ಮತ್ತೊಂದು ಸಮಸ್ಯೆ ಏನಂದ್ರೆ ಇವರ ಗೋಡಿ ಕುಸಿದಿದೆ ಅಲ್ಲ, ಅದ್ರ ಆ ಕಡೆ ಒಂದು ಉತ್ತ ಉಂಟು. ಅದು ಮೊದ್ಲು ಇತ್ತಂತೆ, ಇವ್ರಿಗೆ ಗೊತ್ತಿಲ್ಲ. ಈಗ ಅದು ಹಾವು ಬರ್ತಾ ಹೋಗ್ತಾ ಉಂಟು. ಅದು ಸಹ ಇವರಿಗೆ ಹೆದರಿಕೆ ಮಲಗ್ಲಿಕ್ಕೆ. ಈಗ ಅದು ಯಾವ ಕಡೆ ಬರ್ತದೆ ಇಲ್ಲ, ಎಲ್ಲ ಓಪನ್ ಆಗಿದೆ ಈಗ. ಅಂತ ಪರಿಸ್ಥಿತಿಯಲ್ಲಿ ಎಂತ ಮಾಡ್ತಾರೆ ದೇವರಿಗೆ ಗೊತ್ತು. ನಾನು ಒಂದೇ ಹೇಳುದು ಇವರಿಗೆ, ಆ ದೇವರೇ ಕಾಪಾಡ್ಬೇಕು. ಮತ್ತೆ ಎಲ್ಲರ ಹತ್ರ ಬೇಡಿ ಆಯ್ತು. ಇನ್ನು ಈಗ 3 ವರ್ಷದಿಂದ ಒಂದು ಪರಿಸ್ಥಿತಿ ಕಾಣ್ತಾ ಇಲ್ಲ. ಅಂದ್ರೆ ಜನಪ್ರತಿನಿಧಿಗಳೇ ಪ್ರತಿ ಬಾರಿ ಚುನಾವಣೆ ಬಂದಾಗ ಅಲ್ಲಿಗೆ ಓಟ್ ಕೇಳಲಿಕ್ಕೆ ಬರುದಿಲ್ಲ. ಅವಾಗ ನೀವು ಏನು ಹೇಳಿಲ್ವ ಅವ್ರ ಹತ್ರ? ಅಪ್ಪಗ ಯಾನಿಜ್ಜ ನಿಮ್ಮನ್ನ ಬಿಡೋದು ಪೆದ್ದರ್ನ ಇತ್ತಲ್ಲ ಅಂಚ ಅವಳಿತ್ತೆ ಪನ್ನೆನ್ನ ಮೆಗ್ದಿನ ಆತಿ ನಿಮಗೆ ಅಪ್ಪಗ ನಾ ಉಸಾರಿಜ್ಜನ ತೀರ್ನ ಮೆಗ್ದಿನ ಪುರ ಪೊಣದ ಕಾರು ಕೊಣದು ಪಾಡ್ಪದೇರಿಗೆ ಓಟು ಪಾಡ್ಪಾಯರಿ ಮೇರೆ ರೈಗೆ ಪಾಡ್ದೇರಿಗೆ ನಿಕ್ಲನ ಇಲ್ಲಿನ ಪೂರ ಎಂಗ್ಲನ್ ತೋಜಪದ್ರ ಅಪ್ಪ ಪೂರ ಅರ್ಧ ಪೋದಿತ್ತುಂಡು. ಆ ಓಟು ಪೂರ ಬತ್ತಿನ ಹಿಡ್ದಕ್ಕೆ ಇಲ್ಲಿ ನಿಕ್ಲನ ಸಮ ಮಲ್ತದು ಕೊರ್ಪೆ ಅಂದು ಪೂರ ಬಂಡಿ ಓಟು ಬತ್ತಿನ ಹಿಡ್ದಕ್ಕೆ ಎಂಕುಲ ಅಲ್ಪ ಪೋವೆ ಅಲ್ಪ ಎಂಗ್ಲನ ತಿರ್ತಿತ್ತೆ ಒಂದು ನೀರು ಪೋಂದಿತ್ತು ತೋಡ್ದ ಪೂರ ಎಂಕಿಲ ಒಮ್ಮಿಲ್ದು ಪೂರ ಜೆಪ್ಪೆರ ಪೂರ ನಿಜ್ಜಾಂಡ್ 5 ಬಕ್ಕಿತ ಏನು ಪೂರ ಸಮ ಮಲ್ಪೆರ ಬಣ್ಣಲ್ಲ 6 ಪ್ರಕಾಶ್ ಸೆಟ್ಟಿಲ್ಲೇರ ಚಂದ್ರಪ್ರಕಾಶ್ ಶೆಟ್ಟಿ ಅವರು ಒಮ್ಮೆ ಇವರ ಮನೆಗೆ ಬಂದಿದ್ರು. ಮನೆಗೆ ಬಂದು ಇವರ ಅಕ್ಕ ತಂಗಿಗೆ ಹುಷಾರಿಲ್ಲದ ಟೈಮಲ್ಲಿ ಬಂದು ನೋಡಿ 1,000 ರೂಪಾಯಿ ಕೊಟ್ಟು ನಿಮ್ಮ ಮನೆಯನ್ನು ರಿಪೇರಿ ಮಾಡ್ತೇವೆ ಅಂತ ಹೇಳಿ ಹೋಗಿದ್ದಾರೆ. ಅವರ ಹತ್ರ 2 ಸಲ ನಾನ್ ಸಹ ಹೇಳಿದೆ, ರಮಣಂದ್ರಯ್ಯ ಮನೆಗೆ ಹೋಗಿ ಅಲ್ಲಿ ಸಿಕ್ಕಿದ್ರು ನನಗೆ. ಅವ್ರು ಹೇಳಿದೆ ನಿಮ್ಮ ಲೋನ್ ಪಾಸ್ ಆಗಿದೆ ಎಲ್ಲ ಮಾಡಿ ಕೊಡ್ತೇವೆ ಅಂತ ಹೇಳಿದ್ರು. ಈಗ ಕುಸಿದಿದ್ದೆ
ಒಂದು ಸಲ ಬಂದು ನೋಡಿ. ಅಲ್ಲ, ಕುಸಿದಾಗ ಪರಿಹಾರವನ್ನು ಕೊಡ್ಲಿಲ್ವಾ? ಅಥವಾ ಪಂಚಾಯತಿಯಲ್ಲಿ ಪರಿಹಾರ ನೀಡುವಂತ ವ್ಯವಸ್ಥೆಗಳಿದೆ ಮನೆ ಕುಸಿದ? ಅಲ್ಲ, ಆ ಮನೆಗೆ ಈಗ ಒಂದು ಕೊಡ್ಬೋದಿತ್ತು. ಅವರ ಆ ಏರಿಯಾದಲ್ಲಿ ವಿನ್ ಆಗಿದಾರಲ್ಲ, ಒಂದು ದಿವಸ ಬಂದು ನೋಡ್ಲಿ, 6 ದಿವಸ ಆಯ್ತಲ್ಲ ಈಗ ಕುಸಿದು ಬಿದ್ದು. ಯಾರು ಬಂದಿಲ್ಲ. ಪಂಚಾಯತ್ ದಾಖಲೆ ಬೈದು ಚೇರ್ತು ಇಯರ್ 6 ಬೈದೇರು ಐಟ್ ಪಂಚಾಯತ್ ಅಂತ ನಿತ್ತಿನಾರ ಆರೆ ಸೋಂತಾನೆ ಮನ್ಪಿನಾರ ಬೈದೇರು 6 ಬತ್ತದ ಕಾಟದ ಪುರ ಅರೆ ಒಂಚೂರು ಬಗ್ಗೆ ಗೊತ್ತಿಜ್ಜಾಂಡು ಪಂಡೆಂಗುಲ್ ಪಂಚಾಯತ್ ಹೋದು 41 ಅರೆ ಎಂಗುಲ್ ಬತ್ತು ಪನ್ನೊಡೆತ್ತೆ ಅರೆಗೆ ಅಂಗಡಿ ಉಂಡು ಅಂಚ ಅರ್ಧ ಬತ್ತದ ಬೊಕ್ಕ ಮುರಾಣಿ ಅರೆ ಗೊತ್ತಾಂಡು ಆರು ಬರ್ರೆ ಅಂಗುಲ್ ಪಂಡೆ ಎಂಚೆ ಎಂಚೆಂಗ್ಲೆ ಕಾಡ್ಲೆಜ್ಜಿ ನಂಚ ಬೊಕ್ಕ ನಮ್ಮ ಅಲ್ಲೇ ತೊಂದ್ಬೋದು ಆರೊಂಜಿ ಅವಳು ಪಂಚಾಯತ್ ಉಂತುದು ಪೂರ ಕಾಡು ಪೂರ ಮಲ್ತದಿತ್ತ ಮಲ್ಪೆ ಬಂತೀರು ನಾನು ತೂವಡ ವ್ಯಾಪ ಬರ್ಪುನು. ಇವರ ಮನೆ ಹತ್ತಿರದಲ್ಲಿ ಓಟ್ ಹಾಕ್ಲಿಕ್ಕೆ ಇವರನ್ನು ಕರ್ಕೊಂಡು ಹೋಗಿ ಓಟ್ ಹಾಕಿಸಿದ್ದಾರೆ. ಅದೇ ಅವನು ಈಗ ಮನೆ ಹತ್ತಿರದವನೇ ಅವನು, ಅವನಿಗೆ ಇವರ ಮನೆ ಕುಸಿದಿದೆ ಅಂತ ಗೊತ್ತುಂಟು. ಈಗ ಯಾಕೆ ಹೋಗಿ ಅವರ ಹತ್ರ ಹೇಳುದಿಲ್ಲ ಅವರ ಮನೆ ಕುಸಿದಿದೆ ನೋಡ್ಬೋದು ಅಂತ ಅವನಿಗೆ ಹೇಳ್ಲಿಕ್ಕೆ ಆಗುದಿಲ್ವ? ಈಗ ಓಟ್ ಹಾಕ್ಲಿಕ್ಕೆ ಕರ್ಕೊಂಡು ಹೋಗಿದ್ದಾನೆ ಇವರನ್ನೆಲ್ಲ. ಈಗ ಅವರ ಮನೆ ಕುಸಿದೆ, ಒಂದು ಬೇಗ ಬಂದು ನೋಡಿ ಒಂದು ಪರಿಹಾರ ಕೊಡಿ ಅಂತ ಅವನಿಗೆ ಹೇಳಿಕ್ಕೆ ಆಗುದಿಲ್ಲ. ಓಟ್ ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ದಾರೆ, ಇವರ ಓಟ್ ಬೇಕು, ಹಾಗಾದ್ರೆ ಇವರು ಬೇಡ ಅನ್ನುವಂಥದ್ದು. 7 ಓಟಿ ಅಕ್ಕಲಿಗೆ ಪಾಡೋದಿತ್ತು ಎಂಕ್ಲೆಲ್ಲ ಪೂರ ಪೋಂದು ತೀರು ದಿನ ಎಂಕ್ಲಾಕೊಂಡ್ ಪೋಂದು ದಾಯಬಣ್ಣ ಇಲ್ಲು ಬತ್ತ ಸಮ ಮಲ್ತಾರ ನಾವು ತಿನ್ಯಾರನ್ನು ಈ ಬಾರಿ ಚುನಾವಣೆ ಆಯ್ತು ಬರ್ತದೆ, ಆವಾಗ ಬರ್ತಾರೆ, ಆವಾಗ ಬಂದ್ರೆ ನಾವು ಇನ್ನು ಹೇಳಿಕೊಂಡು. ಈಗ ನಮ್ಗೆ ಯಾರು ಸಹಾಯ ಮಾಡ್ತಾರೆ ನೋಡಿ, ರಾಜಕೀಯದವರಾಗ್ಲಿ ಯಾರೇ ಆಗ್ಲಿ ಅವ್ರಿಗೆ ಎಲ್ಲರಿಗೆ ಒಂದು ನಮ್ದು ಇದು ಎಂತ ಸಹಾಯ ಮಾಡಿ ಅಂತ ಕೋರುದು. ಸಹಾಯ ಮಾಡಿದವರಿಗೆ ಸಹ ನಮ್ದೊಂದು ಈಗ ಎಂತ ಹೇಳ್ತಾರೆ ಅದೊಂದು ಉಪಕಾರ ಆಯ್ತು. ಅದೇ ತರ ಈಗ ರಾಜಕೀಯದವರು ಯಾರು ಇದಕ್ಕೆ ಮುಂದೆ ಬಂದು ಸಹಾಯ ಮಾಡ್ತಾರೆ, ಈ ಸಲದ್ದು ಎಲೆಕ್ಷನ್ ಓಟೆ ಅವರಿಗೆ ಹಾಕಿಸಿ. ಅದಲ್ಲ ನಾವು ಹೇಳ್ತಾ ಇರುವಂತದ್ದು. ಅಲ್ಲ, ಪಡೆದವ್ರು ಏನ್ ಮಾಡಿದ್ರು ಅನ್ನುವಂಥದ್ದು, ಜನಪ್ರತಿನಿಧಿಯಾಗಿ ಜನರ ಒಂದು ಸಮಸ್ಯೆಗಳಿಗೆ ಅರಿವಿಲ್ಲ ಅಂತ ಆದ್ರೆ ಈಗ ಹೇಳ್ಬಿಟ್ಟೆ ಅಲ್ಲ ನಾನು ನಿಮ್ಮ ಹತ್ರ, ಮನೆ ಹತ್ತಿರದವನೇ ಇವರ ಹತ್ರ ಕರ್ಕೊಂಡು ಹೋಗಿ ಹಾಕಿಸಿದ್ದೇನೆ. ಅವನಿಗೆ ಈಗ ಹೇಳಲಿಕ್ಕೆ ಆಗುದಿಲ್ವಾ ಅವರಿಗೆ ಅಂತ? ಅದೇ ನಾನು ಪ್ರಶ್ನೆ ಕೇಳುದ. ಅವ್ರ ಹತ್ರ ಹೋಗಿ ನಮ್ಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಕೇಳಿದ್ರೆ ನೀವು ಈಗಾಗಲೇ ತಾಯಿ ಮತ್ತೆ ನೀವು ಬೀಡಿ ಕಟ್ಟಿಕೊಂಡು ಜೀವನ ಮಾಡ್ತೀರಿ. ನಿಮ್ಗೆ ಎಷ್ಟು ಬರುತ್ತೆ ವಾರದಲ್ಲಿ? ಎಷ್ಟು ಏನಾದ್ರು ಹಣ ಸಿಗತ್ತಾ? ಎಷ್ಟು ಹಣ ಸಿಗತ್ತೆ? ಅಂಕ್ಲೆಗ್ ಒಂಜಿ 500 ರೂಪಾಯಿ ಬೀಡಿ ಕಟ್ಟು ಅವು ಅಂಕ್ಲೆಗ್ ಬಂಜಿಗೆ ತಿನ್ನಾರ ಬರ್ಬೋದು. ಅಂಕುಲ್ ಒಂಜಿ ಉಂಡುದು ರಡ್ಡು ಬರಲು 500 ರೂಪಾಯಿ 3 ಮಂದಿ ಸೇರಿ ಪೂರ್ಜಿ ಜನ ಸೇರ್ದು ಅನ್ನ ಮಿಗ್ಗೆನ ಬಿಡುದು ಆಯಟೂರ್ ಇಲ್ಲದ ಆನ ಬಿಡುದು ಎಂಕುಲ್ ಪೂರ ಬಕ ಅನ್ನ ಅಪ್ಪೆ ಬೀಡೆ ಕಟ್ಟರೆ ಆಜಿ ಕಟ್ಟು ಮುಜಿ ಕಟ್ಟು ಅವಳು ಓಡಲಿ ಆವು ಜರಗಿಲ ಮಾತ್ರ ಆಡು ಮೆರಗಿಲ ಪೊಪ್ಪಾಗಲ ಮರ್ದು ತೂಡು ಆಗಲ ಸಮಸ್ಯೆ ತೂಡು ಎಣ್ಣ ಮಗಲಿನ ಕಾಲೇಜಿ ಕಡಪಾಡು ಕಾಲೇಜ್ ಎಂಗ್ಲ ಹೆಚ್ಚದ ರೇಟದಾಗ ಪಾಡ್ರೆ ತಾಕತ್ತಿಜ್ಜಂಡಿ ಆಯ್ಕ ಪಾಪದ ಮಟ್ಟಿಗೆ ಜ್ಯೋತಿ ಪಾಡ್ದೀನಿ ಅವಳ ಪೀಸ್ ಪುರಿ ಮೇಲೆ ಅಲ್ಪಂಜಿ ರಡ್ಡು ಮುಜ್ಜ ನಟ ಮಲ್ತದೆ ಮಲ್ತು ಬೇಡಿ ಪಾಪ ಅವಳೆ ಅಲ್ಲಿ ಇಲ್ಲಿ ಫೋನ್ ಮಾಡಿ ಬೇಡಿ ಎಲ್ಲ ಇದು ಪೀಸಿಗೆಲ್ಲ ಇದು ಮಾಡಿದ್ ಮತ್ತೆಲ್ಲ ಈಗ ಒಂದು ನಾನೊಂದು ಸಹಾಯ ಮಾಡುದಂದ್ರೆ ವಾರಕ್ಕೆ ಒಂದು ಬಸ್ಸಿಗೆ ಅವಳಿಗೆ ಮತ್ತೆ ಸ್ವಲ್ಪ ಇದ್ದದನ್ನು ಕೊಡ್ತೇನೆ ನಾನು. ಅಲ್ಲ, ನಿಮ್ಗಿರುವಂತ ಮಾನವೀಯತೆ, ನೀವು ಕುಟುಂಬಿಕರು ಸರಿ, ಯಾರು ಮಾಡಲ್ಲ ಒಂದು ಕಡೆಯಲ್ಲಿ, ಮಕ್ಕಳೇ ತಾಯಿಯನ್ನು ನೋಡುದಿಲ್ಲ ಅಂತ ಪರಿಸ್ಥಿತಿಗಳಲ್ಲಿ ನೋಡುವಂತದ್ದು ನೀವು ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು, ಹ್ಯಾಟ್ಸಪ್ ಅಂತ ಹೇಳ್ಬೇಕು. ಯಾಕಂದ್ರೆ ಇಷ್ಟು ಮಂದಿಯನ್ನು ನೀವು ಮತ್ತೂ ಸುಧಾರಿಸಿಕೊಂಡು ಅವರಿಗೆ ಹೆಲ್ಪ್ ಮಾಡ್ತಾ ಹೋಗ್ತಾ ಇದ್ದೀರಾ ಒಂದು ಮನುಷ್ಯರಲ್ಲ ನಮಗೆ. ಒಂದು ವೇಳೆ ನಾನು ಇವರಿಗೆ ಸಹಾಯ ಮಾಡಿದೆ, ನನ್ಗೆ ಬೇರೆಯವರು ಸಹಾಯ ಮಾಡ್ಬೋದು. ನಿಜವಾಗ್ಲೂ ನನಗೆ ಒಂದು 3 ತಂಗಿದ್ದಾರೆ, 2 ಮಕ್ಕಳಿದ್ದಾರೆ, ಅವರನ್ನು ನೋಡ್ಬೇಕು, ಈ ಕುಟುಂಬವನ್ನು ನೋಡ್ಬೇಕು. 2 ಪರಿಸ್ಥಿತಿಯಲ್ಲಿ ಬಾಡಿಗೆ ಮನೆ, ಸ್ವಂತ ಮನೆ ಇದ್ರೆ ನಾನು ಹೋಗಿ ಕೂತ್ಕೊಳಿಸ್ತಿದ್ದೆ. ನಾನು ಸಹ ಒಮಂಜೂರಲ್ಲಿ ಇರುದು, ಬಾಡಿಗೆ ಮನೆಯಲ್ಲಿ ಇರುದು ನಾನು. ನಿಮ್ ಜೊತೆ ಮಾತು ಮುಂದುವರಿಸ್ತೇನೆ ವೀಕ್ಷಕರೇ. ಈ ಒಂದು ವಿಚಾರ ಏನಿದೆ, ಇವತ್ತು ಮನೆ ಇಲ್ಲದೆ, ಸೂರಿಲ್ಲದೆ, ಒಂದು ಕಡೆಯಲ್ಲಿ ಮಳೆ ಗಾಳಿ ಆಗಿರ್ಬೋದು, ಕಸ ಗಡ್ಡಿಗಳ ಮಧ್ಯೆ ಜೀವನ ನಡೆಸ್ತಾ ಇದ್ದಾರೆ. ಈ ಎಲ್ಲಾ ವಿಚಾರವನ್ನು ನೋಡ್ತಾ ಇದ್ರೆ ಎಂತ ದುಸ್ಥಿತಿ ಅನ್ನುವಂಥದ್ದು ಅನಿಸ್ತಾ ಇದೆ. ಆದ್ರೆ ರಾಜಕೀಯ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ದಾರೆ, ಅವರಿಗೆ ಕಾಣ್ತಾ ಇಲ್ವಾ ಅಥವಾ ಕಣ್ಣು ಕಾಣ್ತಾ ಇಲ್ವಾ, ಯಾಕೆ ಇಂಥ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಳ್ತೀನಿ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೂರಿಲ್ಲದ ಬದುಕು ಯಾವ ಸ್ಥಿತಿಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು. ಮಳೆ ಹೋದರೆ ಮಾತ್ರ ಊಟ, ಇಲ್ಲದಿದ್ರೆ ಊಟನೇ ಇಲ್ಲ. ಯಾಕೆ ಒಂದೇ ರೂಮಿನಲ್ಲೇ ಜೀವನ ನಡೆಸುವಂಥ 7 ಮಂದಿ, ಅದರಲ್ಲೂ ಟಿವಿ ನೋಡಬೇಕು, ಅಲ್ಲೇ ಮಲಗಬೇಕು ಅನ್ನುವಂಥದ್ದು. ಬದಿಯಲ್ಲೇ ಹುತ್ತದ ಒಟ್ಟಿಗೆ ಜೀವನ ನಡೆಸುವಂಥ ಈ ಜೀವನ ಎಷ್ಟು ಭಯಂಕರವಾಗಿರಬೇಕು ಅನ್ನುವಂಥದ್ದು ತಾವು ಅನಿಸ್ಕೋವುದಲ್ಲ. ಇದರ ವಿಡಿಯೋ ನೋಡಿ, ಇಲ್ಲಿ ಯಾವ ರೀತಿಯಲ್ಲಿ ಮನೆಯ ಸ್ಥಿತಿ ಇದೆ ಅನ್ನುವಂಥದ್ದು ನೋಡ್ಕೊಳ್ಳೋಣ. ಮತ್ತೆ ಅದರ ವಿಚಾರಗಳನ್ನೆಲ್ಲ ವಿವರವಾಗಿ ಮಾತಾಡ್ತಾನೆ. ಎಸ್, ಈಗಾಗಲೇ ನಾವು ನೋಡ್ತಾ ಇದ್ದೇವೆ. ಇದು ಒಂದೇ ರೂಮ್ ಇರುವಂಥದ್ದು. ಇದು ನಿಮಗೆ ಮನೆಯ ಎದುರು ಭಾಗನಾ? ಇದು ಎಸ್ ಎಸ್ ಎಸ್, ಈ ಸೈಡ್ ಹಿಂದೆ ಬರ್ಬೇಕು ಈ ರೂಮ್ ಅಲ್ಲಿ. ಕುಸಿದಿರುವಂತಹ ಮೇಲ್ಚಾವಣಿ ಅನ್ನುವಂಥದ್ದು. ಈಗೆಲ್ಲ ಬಂದ್ರಲ್ಲ, ಈ ಒಂದು ರೂಮ್ ಅಲ್ಲಿ ಜೀವನ ಮಾಡುವಂತ ರೈಟ್ ಸೈಡ್ ಅಲ್ಲಿ ಆ ರೂಮ್ ಸರಿ ಇದ್ದದ್ದು ರೂಮ್. ಸರಿ ಇಂತ ಅಲ್ಲ, ಇದು ಎಲ್ಲಿ ಇರೋದು? ಇದೆ. ಇವರು ಟೋಟಲ್ ಮಲಗ್ತಾ ಇದ್ದದ್ದು ಅದೇ ರೂಮ್ ಅಲ್ಲಿ. ಈಗ ಬೀಡ್ ಕಟ್ತಾ ಇದ್ದಾರಲ್ಲ, ಆ ಕುಸಿಯುವಾಗ ರಾತ್ರಿ ಕುಸಿದಿದ್ರು ಇವರೆಲ್ಲ ಅಲ್ಲಿ ಮಲಗಿರುವಂತದ್ದು. ಮಲಗಿ ಆ ಮೇಲಿಗೆ ಬೀಳ್ತಿತ್ತು ಇವರು. ಅದೇ ಆ ರೂಮ್ ಅಲ್ಲ, ಈ ಕಡೆ ಅದು ಸಹ ಕುಸಿದಿದೆ, ಅದು ಸಹ ಕ್ರ್ಯಾಕ್ ಆಗಿದೆ. ಇದು ಅಲ್ಲಿ ಅಡಿಗೆ ಮಾಡ್ತಾ ಇದ್ರು ಇದು ಗೋಡೆ ಆ ಕಡೆ. ಈ ಸೈಡ್ಗೆ ಒಂದು ಹೀಗೆ ಬಂದ್ರಲ್ಲ, ಇಲ್ಲೊಂದು ಆ ರೂಮ್ ಇದು ವಿಡಿಯೋ ತೆಗಿಲಿಲ್ವಾ ಅಂತ. ಎಸ್ ಎಸ್, ಈಗಾಗಲೇ ನಾವು ಆ ಪ್ಲಾಸ್ಟಿಕ್ ಹೊದಿಕೆಯನ್ನು ಹೊದಿಸಿ ಇಡುವಂತದ್ದು ಈಗ, ಯಾಕಂದ್ರೆ ಮತ್ತೆ ಬೀಳ್ಬಾರ್ದು ಅಂತ. ಎಸ್ ಎಸ್, ವೀಕ್ಷಕರೇ ಇಲ್ಲ ಗಮನಿಸಬೇಕು. ಯಾಕಂದ್ರೆ ಇವರು ಹೇಳ್ತಿರುವಂತ ಪರಿಸ್ಥಿತಿ ಅಲ್ಲಿ ಆ ದಿನ ಜೀವನ ಮಾಡುವಂತದ್ದು ಬಹಳಷ್ಟು ಕಷ್ಟಕರ ಅನ್ನುವಂಥದ್ದು ಇವರು ಹೇಳ್ತಾ ಇದ್ರು. ಯಾಕಂದ್ರೆ ಅಲ್ಲೇ ಹುತ್ತ ಇದೆ ಪಕ್ಕದಲ್ಲಿ, ಅಲ್ಲೇ ಪರಿಸ್ಥಿತಿ. ಒಂದು ಕಡೆಯಲ್ಲಿ ನೀವು ಆ ವಿಡಿಯೋವನ್ನು ತುಂಬ್ಕೊಂಡು ನೋಡ್ತಾ ಇದ್ವಿ ಯಾವ ಸ್ಥಿತಿ ಇದೆ ಅನ್ನುವಂಥದ್ದು. ಇದರಲ್ಲಿ ಜೀವನ ನಡೆಸುವಂತ ವ್ಯವಸ್ಥೆ ಆಗ್ತಾ ಇದೆ ಅನ್ನುವಂಥದ್ದು. ಎಸ್, ನೀವು ಹೇಳ್ತಾ ಇದ್ರಿ ಈಗಾಗ್ಲೇ ಇಲ್ಲಿ ಎಷ್ಟು ಮಂದಿ 7 ಮಂದಿ ಜೀವನ ನಡೆಸ್ತಾ ಇದ್ರು. ತಂದೆ ತಾಯಿ ಟ್ರೀಟ್ಮೆಂಟ್ ಆಗ್ಬೇಕು ಪ್ಲಸ್. ಹಾಗಾದ್ರೆ ಒಟ್ಟಾರೆ ನಿಮ್ಮ ಖರ್ಚು ಎಷ್ಟು ಬರುತ್ತೆ ಈ ತಿಂಗಳಲ್ಲಿ? ಎಷ್ಟು ಖರ್ಚಿಗೆ ಬೇಕು ನಿಮ್ಗೆ ಹಣ ಅನ್ನುವಂಥದ್ದು? ತಿಂಗಳಿಗೆ ಲೆಕ್ಕ ಮಾಡಿದ್ರೆ ಖರ್ಚು ಇದಾಗಿ ಇವರದಿದೆ. ಈಗ ಒಂದು 2-3 ಸಾವಿರ ರೂಪಾಯಿಯಲ್ಲಿ ಒಂದು ತಿಂಗಳ ಜೀವನ ನಡೆಸ್ತಾರೆ. ಅಷ್ಟು ಸೂಕ್ಷ್ಮವಾಗಿ ಮಾಡ್ತಾ ಇದ್ದಾರೆ ಬೀಡಿ ಕಟ್ಟುವ ವಿಷಯದಲ್ಲಿ. ಮತ್ತೆ ಈಗ ಯಾರಾದ್ರೂ ಬಂದು ನೋಡಿದ್ರೆ ಕೊಟ್ಟರೆ ಒಂದು ಹಾಗೆ ಎಲ್ಲ ಜಸ್ಟ್ ಇದು ಆಗ್ತದೆ ಅವ್ರಿಗೆ. ಇಲ್ಲದಿದೆ ಮತ್ತೆ ಇವರದೊಂದು 500 ರೂಪಾಯಿ ಬರ್ತದೆ ತಿಂಗಳಿಗೆ, ಗಂಡ ಸತ್ತದ್ದು. ಇವರ ತಾಯಿದು ಪೆನ್ಷನ್ ಬರ್ತದೆ ಒಂದು 500 ರೂಪಾಯಿ. ಮತ್ತೆ ಇವರ ತಂದೆಗೆ ಒಂದು 500 ರೂಪಾಯಿ ಬರ್ತದೆ. ಅದನ್ನು ಮದ್ದಿಗೆ ಅದಕ್ಕೆಲ್ಲ ಅಡ್ಜಸ್ಟ್ ಮಾಡಿ ಇವರು ಹೋಗ್ತದೆ ಈಗ ಜೀವನ. ಮತ್ತೆ ಒಮ್ಮೊಮ್ಮೆ ಇದ್ರೆ 100-200 ಹಾಗೆ ಅಡ್ಜಸ್ಟ್ ಆಗ್ತದೆ ನನ್ನ ಕೈಯಿಂದ ಸಹ. ಏನಾದ್ರು ಕೊಡ್ಲಿಕ್ಕೆ ಇದ್ರೆ, ಏನಾದ್ರು ಅದಕ್ಕೆ ತರಲಿಕ್ಕೆ ಇದ್ರೆ, ಎಂತಾದ್ರು ಅಲ್ಲ. ಈಗ ಇದೆಲ್ಲ ಕುಸಿದು ಬಿದ್ದಿದೆ, ಆದ್ರೆ ಮಳೆಗಾಲದಲ್ಲಿ ನಿಮ್ಗೆ ಏನೋ ಸಮಸ್ಯೆ ಆಗ್ಲಿಲ್ವಾ? ಆ ಸಂದರ್ಭದಲ್ಲಿ ನೀರು ಏನಾದ್ರು ಒಳಗೆ ಬರುತ್ತಾ? ನೀರಿಡೆ ಮೀನೊಂದಿತ್ತಿನ ಅಂಕಲ್ ಬೊಕೆಂಚಿ ನೀರಿಡೆ ಮುನ್ನೆಯಿಂದ ಅವು ಆಲ್ತ ದರಿದ ಅಂಕಲ್ ರಾತ್ರಿ ಮಲಗ್ಲಿಕ್ಕಿಲ್ಲ ಕುಲೋನೇರ್ನೆ ಅಂಚೆ ಎಡ್ಡ ಬನ್ಪಿನ ಅಂಚೆ ಬೊಕ್ಕ ಅಂಕಲು ಓವು ಪಂಡ್ರಲ್ಲ ಈ ಮಡ ಪಂಡ್ರಲ್ಲಿ ಮನಲ ಸಮಸ್ಯೆ ಜಾಸ್ತಿ ಉಂಡು. ಕೈಕ ನೆಂಪು ಅದಂಜರೆಗೆ ಪ್ರೇಮನಾಥ ಅನ್ನ ಒಂಜಿ ಪಂಡಿ ಆರಂಡಲ ದಾದಂಡಲ ಒಂಜಿ ಜವಣೆ ಎಡ್ಡಂಡಲ ಪಾತೇರ್ದು ಎಂಗ್ಲೆಲ್ಲ ಪೂರ ಸಮಸ್ಯೆ ಗೊತ್ತುಂಡತ್ತೆ. ಅವರ ಹತ್ರ ಹೇಳಲಿಕ್ಕೆ ಒಂದು ಸಮಸ್ಯೆ ಇತ್ತು. ಒಂದು 3-4 ತಿಂಗಳ ಮುಂಚೆ ಇವರ ತಮ್ಮ ಬಿದ್ದ 1 ತಿಂಗಳ ನಂತರ ಪರಿಸ್ಥಿತಿ ನೋಡಿ ಇವರು ಮನೆಗೆ ಬಂದು ನೋಡಿದ್ರು. ನೋಡುವ ಇವರಿಗೆ ಊಟಕ್ಕೆಲ್ಲ ಪರಿಸ್ಥಿತಿ ಇದ್ದಲ್ಲ, ಅದಕ್ಕೆ ಇವರು 1 ತಿಂಗಳು ಸಾಮಾನ್ ತಂದು ಕೊಟ್ಟರು. ಅವರು ಯಾರು ಇವರೇ ಪೊಳಲಿ ಪ್ರೇಮನಾಥ್ನವರು ಮಾಡಿದ್ರು. ಅದೇ ನೆನಪಲ್ಲಿ ನಾನು ಇವರ ಹತ್ರ ಹೇಳಿದೆ, ಈಗ ಒಂದೇ ಪರಿಸ್ಥಿತಿ, ಅವ್ರಿಗೊಂದು ಫೋನ್ ಮಾಡಿ ಹೇಳಿ, ನನ್ಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಗೋಡಿ ಕುಸಿದಿದ್ದೆ ಅಂತ ಹೇಳಿದ್ರು. ನಾನೇ ಇವರಿಗೆ ಹೇಳಿದ್ರು ಅವರಿಗೊಂದು ಫೋನ್ ಮಾಡಿ ಏನಾದ್ರು ಮಾಡ್ಬೋದು ಅವರು ಈಗ ಹೇಗಾದ್ರು ಮಾಡಿ ಒಂದು ಏನಾದ್ರು ಯಾರ ಹತ್ರ ಕೇಳಿ ಒಂದು ಎಲ್ಲರ ಅದಕ್ಕೆ ಈಗ ನಾವು ಎಂತ ಬೇಡುದಂದ್ರೆ ಎಲ್ಲರ ಹತ್ರ ಸಹ ಬೇಡುದು, ಎಷ್ಟು ಸಹಾಯ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಇವರಿಗೆ ಸಹಾಯ ಮಾಡ್ಲಿ. ಒಂದು ಕೂತ್ಕೊಳ್ಳಿಕ್ಕೆ ಒಂದು ಮನೆ ಮಾಡಿ, ಮತ್ತೆ ಒಂದು ದೊಡ್ಡ ದೊಡ್ಡ ವ್ಯಕ್ತಿ ಅವರ ಹತ್ರ ಹೇಳಿ ಆ ಬ್ಯಾಂಕಿನವರದೊಂದು ಸಮಸ್ಯೆಯನ್ನು ಪರಿಹರಿಸಲಿ ಹೇಳಿದ್ರೆ ಇವರ ಜೀವನ ಹೋಗ್ತದೆ, ಏನ್ ಸಮಸ್ಯೆ ಇಲ್ಲ. ಅದೊಂದು ಮಾತ್ರ ಯಾರ ಹತ್ರ ಅದೊಂದು ದೊಡ್ಡ ವ್ಯಕ್ತಿ ಅವರಿದ್ರೆ ಅದೊಂದು ಇದು ಮಾಡ್ಲಿಕ್ಕೆ ಹೇಳಿ. ಎಸ್, ಈಗಾಗಲೇ ನೀವು ಹೇಳ್ತಿರುವಂತ 45 ವರ್ಷಗಳಿಂದ ಅಲ್ಲಿ ಜೀವನ ಮಾಡ್ತಾ ಇದ್ದೀರಿ. 43 ವರ್ಷ ಅಂಡು ಅವೇ 45 ವರ್ಷ ಮದ್ಮೆ ಅದ ಅಂಡು ಆಯ್ದಿನ ಚೆನ್ನ ಬುದ್ಧಿ ತೆರನಂಚೆ ತೂಂತ ಅಪಗಂಡಲಂತ ಇತ್ತೆ 10 ವರ್ಷದ ಬಕ್ಕಂಕ್ಲನ ಜೀವನನೆ ಪೋಪಿನ ಬಾರಿ ಬಂಗ ದಾಲೆಜ್ಜಿ ರಡ್ಡು ತಿಂದಂಡ 4 ಬರೆಲ್ನ ಪರಿಸ್ಥಿತಿ ಎತ್ತೀನಿ ಬಕ್ಕಂತ ಮೆಗ್ದಿನ ನೆಟ್ಟು ಸಮಸ್ಯೆ ಫುಲ್ಲು ಪೂರಿ ಏರಿಂದು ಕಾಸು ಕೊರ್ದು ಬದುಕುದಲ್ಲ ಅಲ್ಲಿ ಎಲ್ಲ ಸಹಾಯ ಮಲ್ತಜೇರು ಎಂಗ್ಲೆ ತೀರ್ನಾತ್ ಧರ್ಮದಟ್ಟು ಕಾತಾಳೆ ಆಜ್ಜಿ ಬಕ್ಕ ತೀರ್ದೇವಲ್ಲ 1 ವರ್ಷ ಚಿಲ್ಲರೆ ಅಂಡು ತೀರ್ದು ಎಣ್ಣೆ ಬೆತ್ತಾಳು ಅಲ್ಲೇ ಜೋಕುಲ್ದ ಅಲೆಜ್ಜ ಅಂಡು ಅಲ್ಲಿ ಫೋಟೋ ಉಂಟು ಅಲ್ಪ ಅಲ್ಲೇ ಫೋಟೋ ಉಂಟು
ಅಜ್ಜಿ ಬಕ್ಕಲೆ ಐತೆ ಮೆಗ್ಗೆನ ಆಗ 3 ಆಸ್ಪತ್ರೆ ಕೊಡೋದು ಮಸ್ತ್ ಖರ್ಚು ಮಾಡ್ತದ ಕಂತ 2 ಸರ್ತಿ ಆಸ್ಪತ್ರೆ ಕೊನೆ ಪೂರ ಸಮಸ್ಯೆ ಅವನಿಗೆ ಸಹ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಕೊಟ್ಟಿದ್ರೆ ಅವನ ಕಾಲು ಕರೆಕ್ಟ್ ಆಗುದು. ಈಗ ಅವನಿಗೆ ನಡಿಲಿಕ್ಕೆ ಕರೆಕ್ಟ್ ಆಗುದಿಲ್ಲ. ಅದು ನಾವು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮಾಡಿದ್ವಿ ಟ್ರೀಟ್ಮೆಂಟ್. ಹೊರಗಡೆ ಮಾಡ್ಲಿಕ್ಕೆ ಈಗ ಅವನಿಗೆ ನನ್ಗೆ ಬೇರೆ ಪರಿಸ್ಥಿತಿ ಇಲ್ಲ, ನಾನು ಎಲ್ಲಿಂದ ತಗೊಂಡು ಹೋಗುದು, ನಾನು ಅಲ್ಲಿ ವೆಲ್ನಾಕಿಗೆ ಹಾಕಿದೆ, ಮತ್ತೆಂತ ಮಾಡುದು. ಅದು ಈಗ ನೋಡಿದ್ರೆ ಅವನು ಸ್ವಲ್ಪ ಕಾಲು ಇದು ಮಾಡ್ಲಿಕ್ಕೆ ಆಗುದಿಲ್ಲ, ಕೆಲಸ ಮಾಡ್ಲಿಕ್ಕೇನೆ ಆಗುದಿಲ್ಲ. ಅಲ್ಲ, ಆಹಾರ ಸಚಿವರು ಯುಟಿ ಖಾದರನ್ನು ಎಲ್ಲಿಯಾದ್ರೂ ಭೇಟಿ ಆಗಿದ್ರಾ ನೀವು? ಇಷ್ಟರವರೆಗೆ ಯಾರಾದ್ರೂ ಭೇಟಿ ಆಗ್ಲಿಲ್ಲ? ನಿಮ್ಮ ಪರಿಸ್ಥಿತಿ ಏನಾದ್ರು ಹೇಳಿದ್ರಾ? ನಮ್ ಕಡೆ ಇಲ್ಲ ಅಲ್ಲ, ಆಹಾರ ಸಚಿವರಾಗಿರುವಾಗ ನಿಮಗೆ ರೇಷನ್ ಕಾರ್ಡ್ ಇಂತೆಲ್ಲ ಪಡಿತರ ಚೀಟಿ ಏನು ಇರ್ಲಿಲ್ಲ. ಅವರಿಗೆ ಏನಾದ್ರು ಅವಾಗ ಸಂದರ್ಭದಲ್ಲಿ ಏನಾದ್ರು ಸ್ಪಂದಿಸ್ತಿದ್ರಲ್ಲ? ಇಲ್ಲ ಇಲ್ಲ, ನಾವು ಇಲ್ಲಿ ಪಂಚಾಯತಿಗೆ ಹೋದದಲ್ಲ, ಕಾರ್ಡ್ ರೇಷನ್ ಕಾರ್ಡ್ ಕೊಡಿ, ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಡೈರೆಕ್ಟ್ ಆಗಿ ಎಲ್ಲ ಅವರನ್ನು ಮೀಟ್ ಮಾಡುವ ವ್ಯವಸ್ಥೆಗಳು ಯಾರು ಹೇಳಿಕೊಡುದಿಲ್ಲ. ಅವರ ಗಮನಕ್ಕೆ ಇಷ್ಟರವರೆಗೆ ಸಚಿವರ ಗಮನಕ್ಕೆ ತಂದಿಲ್ಲ. ಹಿಂದೆ ಸಚಿವರಾಗಿ ಅಲ್ಲ, ನಾವು ತಂದೆ ಹೇಳ್ಬಾರ್ದು, ಸುಳ್ಳು ಹೇಳ್ಬಾರ್ದು ನಾವು, ಯಾಕೆಂದ್ರೆ ಅವರ ಕಡೆ ಹೋಗಿ ಹೇಳಿಲ್ಲ ನಾವು. ನಮ್ಗೆ ಯಾರು ಹೇಳಿಲ್ಲ, ಸೀದಾ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತ ಯಾರು. ರಮನಾಥ ರೈ ಅವರು ಅಲ್ಲಿ ಕನಿಷ್ಠ ಪಕ್ಷ ಭೇಟಿ ಕೊಟ್ಟಾಗ ನಿಮ್ಗೆ ಏನಾದ್ರು ಅವ್ರು ಏನು ಹೇಳಿದ್ರು? ಅವ್ರು ಮಾತಾಡಿ ಹೇಳಿದ್ದಾರೆ, ಫೋನ್ ಮಾಡಿ ಆವಾಗ್ಲೇ ಹೇಳಿದ್ದಾರೆ, ಈ ತಿಮ್ಮಪ್ಪ ಪೂಜಾರಿಯ ಕಲ್ಕೂಡ ತಾರಿಬಾಟ್ಮ ಮನೆಯದ್ದು ಆದಷ್ಟು ಬೇಗ ಲೋನ್ ಪಾಸ್ ಮಾಡಿ ಕೊಡ್ಬೇಕು ಅಂತ ಅವ್ರು ಹೇಳಿದ್ದಾರೆ ಪಿಡಿ ಹತ್ರ. ಪಿಡಿ ಅವರು ಮತ್ತೆ ಪಿಡಿ ಇವರ ಹತ್ರ ಹೇಳಿದ್ರೆ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಹೋಗಿ ಕೇಳುವಾಗ ಅವಸರ ಮಾಡಬೇಡಿ, ಮಾರ್ಚ್ ಅಲ್ಲಿ ಬರ್ತದೆ, ಏಪ್ರಿಲ್ ಅಲ್ಲಿ ಬರ್ತದೆ ಅಂತ ಹೇಳಿ. ನಾನು ಹೇಳಿದೆ ಮಳೆ ಬರ್ತದೆ ಮಾರೆ. ಪುನೊಮ್ಮೆ ಹೋಗಿ ಅವ್ರ ಹತ್ರ ಹೇಳಿದೆ, ಅವ್ರಿಗೆ ಏನ್ ಮಾರೆ ನೀವು ಅರ್ಜೆಂಟ್ ಮಾಡಿಕೊಡಿ ಅಂತ ಅವ್ರು ಹೇಳಿದ್ರು. ಯಾರು? ರಮಣೇಂದ್ರ ಅವರು ಹೇಳಿದ್ರು. ಮತ್ತೆ ಅವರು ಚಂದ್ರಪ್ರಕಾಶ್ ಸಹ ಹೇಳಿದ್ರು, ನಿಮ್ದು ಆಗಿದೆ, ಪಾಸ್ ಇದೆ ಅಂತ, ನಾಳೆ ಬರ್ತದೆ ಅಂತ. ಈಗ ಅದು ಪಾಸ್ ಆಗಿದೆ ಲೋನು. ಇವರು ಹೇಳಿದ್ರು ಈಗ ಫೌಂಡೇಶನ್ ಮಾಡಿ ನಿಮ್ಗೆ ಹಣ ಬರ್ತದೆ ಅಂತ. ಫೌಂಡೇಶನ್ ಮಾಡುವ ಪರಿಸ್ಥಿತಿಯಲ್ಲಿ ಇದ್ರೆ ಇವರ ಹತ್ರ ನಾನು ಇಷ್ಟು ಬೇಡ್ತೇನೆ, ಅದು ಸಹ ಇವರ ತಾಯಿ ಹೇಳಿದ್ರು, ಫೌಂಡೇಶನ್ ಮಾಡುದು ನಮ್ಗೆ ಊಟಕ್ಕೆ ಗೊತ್ತಿಲ್ಲ, ನಾವು ಫೌಂಡೇಶನ್ ಮಾಡುದಾದ್ರೆ ನಿಮ್ಮ ಹತ್ರ ಹೇಳ್ತೇನೆ ಅಂತ ಹೇಳಿದ್ರು. ಅದು ಸಹ ಇವರು ಫೌಂಡೇಶನ್ ಮಾಡ್ಲಿಕ್ಕೆ ಹೇಳಿದ್ರೆ 1 ಲೋಡ್ ಕಲ್ಲು ಮತ್ತೆ 1 ಲೋಡ್ ಒಯ್ಗೆ ನಾನು ಹೇಗಾದ್ರು ವಹಿವಾಟು ಮಾಡಿ ತಂದು ಕೊಟ್ಟೆ, ತಂದು ಹಾಕಿದೆ ಅಲ್ಲಿ. ಆದ್ರೆ ಈಗ ಕಲ್ಲು ಅದೊಂದು 30-40 ಸಾವಿರ ತನಕ ಬೇಕು ಒಂದು ಫೌಂಡೇಶನ್ ಮಾಡಿ, ಒಂದು ಆಗಿದ್ದು ತೆಗಿದ್ದು ಎಲ್ಲ ಮಾಡ್ಲಿಕ್ಕೆ. ಅಷ್ಟು ನನ್ನ ಹತ್ರ ಇಲ್ಲ. ಈಗ ಆ ಪರಿಸ್ಥಿತಿ, ಆ ಲೋನ್ ಬಂದು ಪಾಸ್ ಆಗಿ ಅಲ್ಲಿ ನಿಂತಿದೆ. ಇವರು ಅದು ಫೌಂಡೇಶನ್ ಮಾಡಿ ಪಟ ತೆಗೆದು ತಂಡಿ. ಮೊನ್ನೆ ಇವರು ಗೋಡೆ ಕುಸಿದಿದೆ ಅಂತ ಹೇಳುವಾಗ ಅದಕ್ಕೆ ಪರಿಹಾರ ಕೊಡ್ಬೇಕಿತ್ತಲ್ಲ. ಇವರು ಗೋಡೆ ಕುಸಿದಾಗ ಅದರ ಫೋಟೋಸ್ ಎಲ್ಲ ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ಅವ್ರು ಕೊಡ್ಬೇಕಿತ್ತು ಪರಿಹಾರ. ಮನೆ ಹಾನಿ ಇದಕ್ಕೆ ಮಳೆಗಾಳಿಗೆ ಅನ್ನುವಂಥದ್ದು ಕೊಡ್ಲಿಲ್ಲ. ಈಗ ಕೊಡ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ. ಅದು ಸಹ ಅದ ನಮ್ಮ ಕೈಗೆ ಸಿಗ್ಲಿಲ್ಲ ಇಷ್ಟರವರೆಗೆ. ಈಗ ಇವರ ಮನೆ ಹತ್ರ ಪೊಳಲಿಯವರು ಎಲ್ಲ ಸೇರಿ ಈಗ ಒಂದು ಚಿಕ್ಕದೊಂದು ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತೇನೆ ಅಂತ ಹೇಳಿದ್ರು. ಬಂದು ಮಾಡಿ ಕೊಡ್ತೇನೆ ಅಂತ ಹೇಳಿದ್ರು ಊರವರೆಲ್ಲ. ಪಂಚಾಯತಿ ಆದ್ರೆ ಇದ್ರ ಬಗ್ಗೆ ಏನು ಗಮನ ಹರಿಸಿಲ್ಲ. ಅಧ್ಯಕ್ಷರು ಏನಾದ್ರು ಮಾತನಾಡಿದ್ರ? ಪಂಚಾಯತಿ ಅಧ್ಯಕ್ಷರ ಭೇಟಿ ಆಗಿದ್ರ? ಅವ್ರು ಏನು ಹೇಳಿದ್ರು? ಅವ್ರು ಹೇಳಿದ್ರು ಮಾಡಿ ಕೊಡ್ತೇನೆ ಅಂತ ಹೇಳಿದ್ರು. ಅಲ್ಲ, 3 ವರ್ಷದಿಂದ ಈ ಸಮಸ್ಯೆ ಎಲ್ಲ ಬರ್ತಾ ಇದೆ, ಇದೀಗ ಮತ್ತೆ ಕುಸಿಯಿತು. ಇಷ್ಟರವರೆಗೆ ಸ್ಪಂದಿಸಿದವರು ಎಲ್ಲ ಮಾಡಿಕೊಡುವುದೇ ಆಶ್ವಾಸನೆಯಲ್ಲಿ ಇದಾರ ಅನ್ನುವಂತ. ನಮ್ಗೆ ಈಗ ಧೈರ್ಯ ಇರುದು ಅವ್ರು ಮುಂದೆ ಬಂದ್ರಲ್ಲ, ಅವ್ರದ್ದೊಬ್ರದ್ದು ಈಗ ಮಾಡಿ ಯಾರ ಹತ್ರ ಹೇಳಿ ಹಾಗೆ ಹೀಗೆ ಅಂತ ಮಾಡ್ತೇನೆ. ಆಗ ಒಂದು ಈಗ ಮುನ್ನೆ ಬಂದು ಹೇಳಿದ್ರಲ್ಲ, ಒಂದು 10-15 ಮಂದಿ ಎಲ್ಲ ಬಂದು ಸೇರಿ ಹೇಳಿದ್ರಂತೆ ನಿಮ್ಗೆ ವ್ಯವಸ್ಥೆ ಮಾಡಿ ಕೊಡ್ತೇನೆ ಅಂತ. ಅದೇ ಧೈರ್ಯದಲ್ಲಿ ಇದ್ದೇವೆ ಈಗ. ಅದಕ್ಕೆ ಈಗ ಒಂದು ಇದನ್ನು ನೋಡಿದವರೆಲ್ಲ ಸೇರಿ ಒಂದು ಸ್ವಲ್ಪ ಅದು ಸಹಾಯ ಮಾಡಿದ್ರು, ಸ್ವಲ್ಪ ಮಟ್ಟಿನ ಒಂದು ಸಹಾಯವಾದ್ರೂ ಮಾಡಬೇಕು. ಈಗ ಲೋನ್ ಸಹ ಬಂದಿದೆ ಅಲ್ಲ, ಲೋನ್ ಪಾಸ್ ಆಗಿದೆ ಅಂತ ಹೇಳಿದ್ದಾರೆ. ಅದೊಂದು ಸಣ್ಣದೊಂದು ಮನೆ ಮಾಡುದು, ಇದೊಂದು ಪರಿಸ್ಥಿತಿಗೆ ಮಾಡಿ ಕೊಡ್ತಾರೆ ಇವರಿಗೆ ಸದ್ಯಕ್ಕೆ. ಮತ್ತೆ ಅದು ಮನೆ ಬೇರೆ ಮಾಡುದು ಅಂತ ಸ್ವಲ್ಪ ಯಾರಾದ್ರು ಕೊಟ್ರೆ, ಈ ಸೈಡ್ಗೆ ಕುಸಿದಿದೆಯಲ್ಲ ಆ ಸೈಡ್ಗೆ ಒಂದು ಬೇರೆನೆ ಸಣ್ಣ ಮನೆ ಮಾಡೋದು ಅಂತ ವ್ಯವಸ್ಥೆ. ಈಗ ಒಂದು ಕೂತ್ಕೊಳ್ಳಿಕ್ಕೆ ಒಂದು ಪರಿಸ್ಥಿತಿ ಮಾಡಿ ಕೊಡ್ತಾರೆ ಅಂದ್ರೆ ಆದಷ್ಟು ಬೇಗ ಮಾಡಿ ಕೊಟ್ರೆ ಒಳ್ಳೇದು. ಎಸ್, ಈಗಾಗಲೇ ನೀವು ಹೇಳಿದ್ರಿ ಎಷ್ಟು ವರ್ಷದಿಂದ ಇವರನ್ನು ನೀವು ನೋಡ್ತಾ ಇರುವಂತದ್ದು? ನೀವು 30 ವರ್ಷದಿಂದ ನೋಡ್ತಾ ಇದ್ದಾರೆ. ಇವರಿಗೆ ಏನು ತಂದೆಯವರಿಗೆ ಆ ಸಂದರ್ಭದಲ್ಲಿ ಒಳ್ಳೆ ಕೆಲಸದಲ್ಲಿ ಇದ್ರ? ಒಳ್ಳೆ ಕೆಲಸ ಇತ್ತು. ಅವರು ಮರ ಕಡಿದು ಕೆಲಸ, ಒಳ್ಳೆ ಹಾರ್ಡ್ ವರ್ಕ್ ಅವರು. ಆಗ ಇವರಿಗೆ ಏನು, ನಮ್ಗೆ ನಾನು ಸಣ್ಣದಲ್ಲಿ ಇವರ ಮನೆಯಲ್ಲಿ ಎಷ್ಟೋ ಸಲ ಊಟ ಮಾಡಿದ್ದೇನೆ. ಎಷ್ಟು 1 ವಾರ 2 ವಾರ ಇವರ ಮನೆಯಲ್ಲಿ ಕೂತು ಇದ್ದೆ, ನಂಗೆ ಕೆಲಸ ಇಲ್ಲ ಟೈಮ್ ಅಲ್ಲೆಲ್ಲ. ಆ ತರ ಇವರೇ ದುಡಿದು
ಇವರು ಮತ್ತೆ ಇವರೆಲ್ಲ ಅವರೇ ಬೆನ್ನೆಲುಬಾಗಿದ್ರು ಆಗ ಮನೆಗೆ. ಮೇನ್ ಇದ್ದು ತಿಮ್ಮಪ್ಪ ಅವರೇ ಬೆನ್ನೆಲುಬಾಗಿರುವಂತದ್ದು. ಮತ್ತೊಂದು ಅವರ ತಾಯಿ ಇವರ ಅವ್ರು ಸಹ ಬಿಡಿ ಕಟ್ಟೆ ಎಲ್ಲ ಇದು ಮಾಡ್ತಾರೆ. ರೇವತಿ ಅವರು ಇಬ್ರು ಬೆನ್ನೆಲುಬಾಗಿ ನಿಂತಿರುವಂತದ್ದು. ಆನಂತ ಮಲ್ಲೆತ್ತೆ ಎಂಕುಲು ಮುಜ್ಜನೆ ಅವೇ ಪಂಡೆತ್ತೆ 10 ವರ್ಷದ ಬೊಕ್ಕ ಎಂಕ್ಲು ಇಂಚಿನ ಪೂರ ಕಷ್ಟ ಬರೆಯರು ಸಾಟಾಯ ನೀನು ಐದು ಮಂಡಲ ಎಂಕ್ಲನ್ ಪಪ್ಪು ಅಂತ ಬೆಂದಿದ್ದು ಕಮ್ಮ ದೊಡ್ಡ ಸಮಸ್ಯೆ ಅದೇ ಲೋನ್ ದ ಎಂಕ್ಲೆ ಫುಲ್ ಇತ್ತೆ ಮಂಡೆ ಎಂಕ್ಲೆ ಅಲ್ಲ ನಿಮ್ಗೆ ಈಗ ಅವರಿಗೆ ಏನು ಲೋನ್ ಮಾಡಿ ಕೊಟ್ಟಿದ್ರೆ ನಿಮ್ಮ ಯೂಸಿಂಗ್ ಮಾಡಲಿಲ್ಲ ಅವರಿಗೆ ಎಲ್ಲಿದ್ದಾರೆ ಆಗ 1.5 ಲಕ್ಷ ಕರಿನಿ ಕಿಡ್ನಿದ ಪ್ರಾಬ್ಲಮ್ ಆಯ್ತು ದಾಲ ಬಂದು ಆಪುನೆ ಇಟ್ಟಿದ್ದೆ ಅಂಚೆ ಮುರಾನಾಲು ಒಂಜಿ ಬೇತೆ ಬಾಲದ ಬಂಗಾರದಿದ್ದು 10,000 ಮುರ ನಾನಲ್ಲ 14,000 ಚಿಲ್ಲರೆ ಬಡ್ಡಿ ಅವ್ರು ಬಂತೀವಿ ಆಲ ಪೂರ ಕಷ್ಟ ಹೊಡಿಲ್ಲ ಆಲ್ ಎಂಕ್ಲೆಲ್ಲ ಕನಲ್ಲ ಲಾಲದಾಲ ಒಂದು ಇಜ್ಜ ಅವಳಿಗೆ ಮೊನ್ನೆ ಹಾಸ್ಪಿಟಲ್ ಅಲ್ಲಿ ಇದ್ದು ಒಂದು 80,000 ಅಲೆಗೆ 80,000 ಅಲೆಗಾಂಡು 1.5 ಲಕ್ಷ ಕಂಡಾನೆ ಕರೆಂಡು ಗರ್ಭಕೋಶದ ಇದು ಅವಳಿಗೆ ಮಕ್ಕಳಿಲ್ಲ ಮಕ್ಕಳ ಅದೇ ಒಂದು ದೊಡ್ಡ ಸಮಸ್ಯೆ 11 ವರ್ಷ ಅದಕ್ಕೆ ಮೊನ್ನೆ ಇವರಿಗೆ ಫೋನ್ ಮಾಡಿ ಎಲ್ಲ ಹೇಳಿದಾಳಂತೆ ಹೋಗಿ ನಾನು ಎಂತ ನಾನು ಒಂದು ಸಾಯಿದೆ ಮೇಲು ಬೇರೆ ನನಗೆ ಪರಿಸ್ಥಿತಿ ಇಲ್ಲ ಅಂತ ಪರಿಸ್ಥಿತಿ ಆಗ್ಬಾರ್ದು ಅನ್ನುವಂಥದ್ದು ನಮ್ಮ ಸ್ಪಂದನದ ಒಂದು ಕಾಳಜಿ. ಯಾಕಂದ್ರೆ ಯಾರಾದ್ರೂ ಕಾರ್ಯಕ್ರಮ ಎಲ್ಲರೂ ನೋಡ್ತಾ ಇರ್ತಾರೆ, ಅಲ್ಪ ಮಟ್ಟಿನ ಒಂದು ಕಿರುಕಾಣಿಕೆ ಆದ್ರೂ ಅವರಿಗೆ ಒಂದು ಜೀವಿಸ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಕೊಡ್ಬೇಕು. ಎಸ್, ಯಾಕಂದ್ರೆ ನಮ್ಮ ಪ್ರಯತ್ನಗಳನ್ನು ನಾವು ಮಾಡ್ತಾ ಇರ್ತೇವೆ. ಇವರು ನೋಡಿದ ಅವ್ರ ಹತ್ರ ಎಲ್ಲರ ಹತ್ರ ಸಹ ನಾನು ಒಂದು ಬೇಡುದು ಅಷ್ಟೇ ವಿನಂತಿ, ಇವರಿಗೆ ಒಂದು ಹೇಗಾದ್ರೂ ಮಾಡಿ ಒಂದು ಕೂತ್ಕೊಳ್ಳಿಕ್ಕೆ ಮನೆಯದೊಂದು ವ್ಯವಸ್ಥೆ ಮಾಡಿ ಕೊಡ್ಲಿ ಎಲ್ಲರ ಹತ್ರ ಸಹ. ನನ್ನ ಹತ್ರ ಎಷ್ಟಾಗ್ತದೆ ಅಷ್ಟು ಮಾಡಿ ನಾನು ಕೊಡ್ತೇನೆ, ಬಾಕಿದೆಲ್ಲ ಎಲ್ಲ ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಮನೆ ಕಟ್ಬೇಕಾದ್ರೆ ಒಂದು 2-3 ಲಕ್ಷ ಆದ್ರೂ ಬೇಕು, ಸಿಂಪಲ್ ಒಂದು ಸಣ್ಣದೊಂದು 500 ಸ್ಕ್ವೇರ್ ಫೀಟ್ ಮಾಡುದಾದ್ರೆ. ನಮ್ಮ ಹತ್ರ ಇಲ್ಲ ಒಂದು 10-20 ಸಾವಿರ ಗಟ್ಟಿ ತುಪ್ಪುನ್ಗೆ ಅಲ್ಲೊಂದು ಜಂಗ್ಲದಂತ ಅಂಕುಲತ್ತ ನನ್ನ ಮಲ್ಲೆ ಜಾಯಂಡಲ್ ಅಂತ ತೂತೆ ಚೂರು ಬಿತ್ತಾಯಿನಿ ಆಯ್ತು 2 ವರ್ಷ ತುಂಡು ಬೆಂಗ್ಳೂರು 2 ವರ್ಷ ಕರೆಯಲ್ಲ ಆತಿ. ನನಗೆ ಸಹ ಇನ್ನು 2 ತಂಗಿಯರಿದ್ದಾರೆ ಮದುವೆ ಆಗ್ಲಿಕ್ಕೆ. ನಾನು ಒಂಜಿ ತಂಗಡಿ ಮದ್ಮೆ ಅಂತ ಸಾಲೋಡು ಇಲ್ಲಿ ಒಂದು ತಂಗಿಗೆ ಮದುವೆ ಆಯ್ತು 3 ವರ್ಷ ಆಯ್ತು ಅವಳಿಗೆ. ಈ ಎಲ್ಲ ಸಮಸ್ಯೆಗಳು ನಿಮ್ಗೆ ಕಾಡ್ತಾ ಇದೆ ಇದೀಗ ಎಲ್ಲ ಒಟ್ಟಿಗೆ ಬಂದಿದೆ ನನ್ಗೆ. ಅಂದ್ರೆ ಹೇಳಿಕ್ಕೆ ಯಾರ ಹೇಳಿದ್ರೆ ಅವ್ರು ಏನಾದ್ರು ಸಹಾಯ ಮಾಡ್ಬೇಕು. ನಮ್ಗೆ ತಂದೆ ತಾಯಿ ಮಾಡಿದ್ ಯಾವ್ದಿಲ್ಲ, ತಂದೆ ತಾಯಿಯೇ ಇಲ್ಲ ನಮ್ಗೆ. ನಮ್ದು ತಾಯಿ ತೀರಿ ಹೋಗಿ 25 ವರ್ಷ ಆಯ್ತು. ಅವ್ರು ಮಾಡಿದ ಆಸ್ತಿ ಏನಿಲ್ಲ ನಮ್ಗೆ, ಮತ್ತೆಂತ ಮಾಡುದು, ಮತ್ತೆ ಯಾರಿಗೆ ಅಂತ ಕೊಡುದು. ನೀವು ದೊಡ್ಡ ಅವರನ್ನು ಸಾಕುವಂತದ್ದು ಕೆಲಸಗಳನ್ನ ಮಾಡ್ತಾ ಇದ್ದೀರಿ. ಈಗ ಆದಷ್ಟು ಮಾಡ್ತಾ ಇದ್ದೇನೆ ನಾನು. ಅದೇ ನಾನು ಮಾಡ್ತೇನೆ ಅಂತ ಇನ್ನೊಬ್ರ ಹತ್ರ ಹೇಳಿಕೆ ಸಹ ನನ್ಗೆ ಒಂದು ಮುಜುಗರ ಆಗ್ತದೆ. ಯಾಕೆಂದ್ರೆ ನಾವು ಹೇಳ್ಬಾರ್ದಲ್ಲ, ಒಬ್ರಿಗೆ ಕೊಟ್ಟದನ್ನು ನಾವು ಹೇಳ್ಬಾರ್ದು ಇನ್ನೊಬ್ಬರಿಗೆ. ಸಹಾಯ ಮಾಡಿದ ಹಸ್ತ ಕಾಣಬಾರ್ದು ಯಾವತ್ತು. ನಮ್ಗೆ ದೇವರು ಎಲ್ಲಿಯಾದ್ರೂ ನಮ್ ಮಕ್ಕಳಿಗೆ ಸಹಾಯ ಮಾಡಿದೆ ಆಯ್ತು, ಮಕ್ಕಳಿಗೆ ತಂಗಿಯವರಿಗೆಲ್ಲ ಅಷ್ಟೇ ನಾನು ಸಹ ಬೇಡುದು. ಎಸ್ ಅಮ್ಮ, ಕೊನೆಯದಾಗಿ ತಾವು ಏನೇ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅನ್ನೋದು? ದಾದಾನ್ಪಿ ನಾವೇನು ಏನು ತುಯಿನಾಕುಲು ಏರ್ಲ ಅವಡೆಂಕ್ಲೇಗ್ ಒಟ್ಟಾರೆ ಎಂಕ್ಲೆ ಒಂಜಿ ಕುಲ್ಯರ ನೆಲ ಮಲ್ತದಲ್ಲ ಒಂಜಿ ತಿನಿಯರ ನುಪ್ಪುಗುಲ ಎಂಕುಲು ಒಂಜಿ ಬೇಡ್ನು ದೇವೆಡ್ಡ ಎಂಕುಲು ಇತ್ತವ ನಮ್ಗುದು ಉಪ್ಪುನೇ ದೇವೆರೇನು ಬ್ಯಾಂಕ್ದಲ್ಲಿ ಐನ ಒಂಜಿ ತುಯಿನಾಕುಲು ಪತ್ತಿನಾಕುಲು ಐನ ಬ್ಯಾಂಕ್ದ ಇಲ್ಲ ಮನೆ ಎಂಕ್ಲೇಡ್ ಸಾಧ್ಯ ಅಜ್ಜಿ ಬ್ಯಾಂಕ್ದಾಕುಲು 10 ನಾಕುಲನೇ ದುಡ್ಡು ಎಂಕುಲು ದಾಲ ದೊತ್ತೊಂದು ಸೈಪ್ಪ ರಗಾಲೆ ಅಜ್ಜಿ ಇಲ್ಲ ಕಟ್ಟೆ ಇಲ್ಲದಾಲ ಸಮಸ್ಯೆ ಅಜ್ಜಿ ಐನಿಗೆ ಲೋನ್ಲ ಕಟ್ಟೆ ಎಂಕ್ಲೇಡ್ ತಾಕತ್ತಿಜ್ಜಿ ಆಯ್ಕೆ ಎಂಕ್ಲನ್ ಜೀವನ ದೇತೊರ್ಬೇಕಾಕುಲು ಲೋನ್ ದಾಕುಲು ಬರಿಯರ್ನ ಎಜ್ಜತ್ತಿ ಅಂಚೆನೆ ಮಲ್ಪು ನನ್ನ ಹತ್ರ 2 ಸರ್ತಿ ಬೆತ್ತೇರು ಬ್ಯಾಂಕ್ ದಾಕುಲು 3 ಸರ್ತಿ ಬತ್ತನ ಇಲ್ಲ ಪೂರ ಪೂತುಂಡೆ ಸಾಯ ಮಲ್ಪು ನನ್ನ ಅರಮಲ್ಲೆ ಅಜ್ಜಿ ಬಕ್ಕ ಎಂಕುಲು ಇಂಚಿನ ಬದುಕು ಇತ್ತದ ಇಜ್ಜಿಂಡ್ರಲ್ಲ ದಯ ದೇಕವು ಯಾಕೆ ಬೋರ್ಡೇರ್ನೆ ಬರ್ಚಿ ಬ್ಯಾಂಕ್ ದಾಕುಲು ಲಾಡು ಏರ್ಲ ನೇನು ಪೂರಂಜು ತೂದು ಎಂಕ್ಲು ಏರ್ಲ ಅಕ್ಲೆ ಎಂಕುಲು ಆತಿ ಇತ್ತಂದು ಪನ್ಪುಜಿ ಅಕ್ಲೆ ತಾಕತ್ತಿತ್ತಿನ ಆತ ಎಂಕ್ಲೆಗೆ ಏರೆಗ್ ಕೊರಡುಂದು ಎಲ್ಪ ಅಕ್ಲು 2 ಪೊರ್ತು ಎಂಕ್ಲೆ ಒಂಜಿ ಪೊರ್ತು ಕೊರ್ಪಿನಲಕ ಮಲ್ಪಾಡು ಅಂಚೆನೆ ಎಂಕ್ಲೆ ಉಳ್ಳಾಡ್ಲ ಒಂಜಿ ಇಂದುಂಡು ಐಕ್ಲು ಒಂಜಿ ಸಮಸ್ಯೆ ಉಂಡು ಅಂಚೆ ರಡ್ಡೇಗೆ ಸೇರ್ದು ಎಂಕ್ಲು ಒಂಜಿ ಪರಿಹಾರ ಮಲ್ತದು ಕೊರಿಯರ್ನ ಎಂಕುಲು ತೈನೇಟ್ ಎಂಕುಲು ಮದಪ್ಪುಜ ಲೋಕದಾಕ್ಲೇನ 10 ಜೋಕುಲು ಒಂಜಪ್ಪೆ ಜೋಕ್ಲೆನ್ಲಕ ಮಲ್ತದ ಎಂಕ್ಲೆನ ಅಂಚಿ ಪೂರ ಕನಿಕರ ತೊಜಿ ಪೇರ್ಂಡೆ ಪಾಪದಾಕುಲು ಪಣದ ಎಂಕ್ಲೆನ ಕಡೆಗಣಚವನ ಬೊರ್ಚಿ ಎಂಕ್ಲೆ ಸಹಾಯ ಮಲ್ತನ ಬೊಕ್ಕಾಕ್ಲೇನ ದೇವರು ಬೇತಾಕ್ಲೆ ಸಹಾಯ ಮಲ್ಪೇರು ಕೊರುವೇರು ಎಂಕುಲು ಕೇಳಿ ನಾತಿ ಇತ್ತೆಂಕ್ಲೆನ ಪುರಾಲ್ ದಪ್ಪೇನೆ ಒಂಜಿ ಬೀರಲ್ ಕೊರ್ದು ಉಂತಾಯನಲಕ ಉಂತ ನುಲ್ಲೇರು ಇಜಿರ ಎಂಕ್ಲು ಅಲ್ಪ ಪೂರಾತು ದಾಚಿರ ಪೋಪೇರು ನಿಕುಲು ಎಂಚ ಇಲ್ಲದೊಲೆ ಕುಲ್ದಾರು ಎಂಕುಲು ಪನ್ಪಿ ನಾತಿ ಆರಿತ್ತಿನ ಎಂಕ್ಲೆ ದಾಲೆಜ್ಜಿ ಎಂಕ್ಲೆ ಈತು ಮಲ್ತದೇರಿಗೆ ಆರೊಂಜಿ ಎಂಕ್ಲೆ ಮಲ್ಪೇರ ಬಿಡುವೇರು ಎಂಕ್ಲು ಅರ್ನ ಅಡಿಟೆ ಪುಟ್ಟದು ಬಲತಿನ ಜೋಕುಲು ಎಂಕ್ಲೇನು ಸಹಾಯ ಮಲ್ಪನ ಕುಲ್ಲೇರ ದಾದ ಮಲ್ಪುನ ಆರು ಕಾರ್ನಿಕ್ಕದಾರು ಸಹಾಯ ಮಲ್ಪೇರು ಬೆನ್ನಿದು ಪತ್ತದ ಕಂತು ಕೊರಿಯರು ಅರೇ ಸಾಧ್ಯ ಉಂಡಿ ಅಂಚೆ ಐಕ್ಯ ಮನ್ಪಿನಿ ಏರು ಸಂಬಂಧದ ಕುಲ್ಲೆಂಕ್ಲೆಗೆ ಏರ್ಲ ತೂಪಿನ ಕುಲ್ 10 ನಾಕುಲು ಎಂಕ್ಲೆ ಸಹಾಯ ಮಲ್ಪುನ ಕುಲ್ಲೆಜ್ಜಿ
ఏర్లెజ్జరు ఇత్తెంకులన పరిస్థితి పన్న నాయపాడ అది పోతుండు నేను తూపినకులు ఏర్లాడు ఎంకులు పనిపిన బేడును వంజి నేను తూయినకులు ఎంకులెగ్గి దాలి నికులే సాయం అల్పొడు మనసు ఇత్తుండు నేను తూయినకులు ఎంకులే బతుకు సాయం అల్తుంది కొరలి ಎಂಕುಲು ಪೆನ್ಕ್ಲೆನ ಕಾಲ ಕರಿನೆಟ ನಿಕ್ಲೆನಂಜಿ ನೆನೆತ್ತೊಂದು ನಿಕ್ಲೆಂಜಿ ಪನ್ಪೆಂಕುಲು ಎಸ್ ಇವರಿಗೆ ಸಂಬಂಧಿಕರು ಇದ್ದು ಇಲ್ಲದಂತಾಗಿದೆ ಅನ್ನೋದು ಮಾತ್ರ ಯಾಕೆ ಯಾಕೋಸ್ಕರ ಹಾಗೆ ಆಯ್ತು ಇದ್ದಾರೆ ಅವರ ಎಲ್ಲ ಉಂಟು ಇವರಿಗೆ ಒಂದು ಸ್ವಲ್ಪ ಸ್ವಲ್ಪ ಸಹಾಯ ಮಾಡೋದು ಉಂಟು ಅದೇ ಯಾರು ಮಾಡುದು ಅದೇ ಈ ಟಿವಿಯನ್ನು ನೋಡಿ ಆದ್ರೂ ಅವರ ಮನಸ್ಸು ಇದಾಗಿ ಕರಗಿ ಸ್ವಲ್ಪ ಆದ್ರೂ ಬಂದು ಸಹಾಯ ಮಾಡಲ್ಲ 3 ವರ್ಷದಿಂದ ಕರಗ್ಲಿಲ್ಲ ಇನ್ನು ಇದನ್ನು ನೋಡಿ ಕರಗುವಂತದ್ದು ಎಲ್ಲ ಮಾನವೀಯತೆ ಇರುವಂತ ಅಲ್ಪ ಸ್ವಲ್ಪ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಏನೇ ಜನರಿದ್ದಾರೆ ಅವರು ಇಂತ ಒಂದು ಕಾರ್ಯಕ್ರಮವನ್ನು ನೋಡಿದ್ರೆ ಸಹಾಯವನ್ನು ಮಾಡಿ ಅಂತ ಹೇಳ್ತಾ ಇದ್ದೇನೆ ಯಾಕಂದ್ರೆ ಇಂತ ಕುಟುಂಬಗಳನ್ನು ಉಳಿಸುವಂತ ವ್ಯವಸ್ಥೆಗಳು ಆಗ್ಬೇಕು ಏನೋ ಒಂದು ಅವಘಡ ಆದ ನಂತರ ಅದರ ಎದುರಲ್ಲಿ ಅಥವಾ ಅದರ ಒಂದು ಪ್ರತಿಬಿಂಬವನ್ನು ಇಟ್ಕೊಂಡು ಭಾವಚಿತ್ರ ಇಟ್ಕೊಂಡು ಅದ ನಂತರ ಕೊರಗುವುದಲ್ಲ ಪ್ರತಿಯೊಬ್ಬರನ್ನು ಹೆಲ್ಪ್ ಮಾಡುವಂತ ವ್ಯವಸ್ಥೆ ಒಂದು ಜೀವವನ್ನು ಉಳಿಸುವಂತ ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದು ಕೊನೆಯದಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಾನು ಹೇಳಿದಂತೆ ಈಗ ಇವರ ಸಂಬಂಧಿಕರು ಸಹ ಅವರ ಸಂಬಂಧಿಕರಂತ ಹೇಳುದು ಬೇಡ ಗೊತ್ತಿಲ್ಲದೇನೆ ಒಂದು ಸಹಾಯ ಮಾಡಿದ್ ಬಿಡ್ಲಿ ಈಗ ಅಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ಸ್ ಉಂಟು ಅವ್ರದ್ದು ಅದಕ್ಕೆ ನಾವಲ್ಲ ಸಂಬಂಧ ಈಗ ಪಬ್ಲಿಕ್ ಅಂತ ಹೇಳಿ ಸಹಾಯ ಮಾಡಿ ಮತ್ತೆಂತ ಮತ್ತೆ ಏನು ಹೇಳಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಮನೆಗೆ ಬಂದು ಕೊಡುದಿಲ್ಲ ಯಾರು ಸಹ ಕೊಡುವವರು ಇಷ್ಟವರೆಗೆ ಕೊಡ್ತಿದ್ರು 3 ವರ್ಷದಲ್ಲಿ ಸಮಸ್ಯೆ ಇದೆ ಇದೀಗ 6 ತಿಂಗಳಲ್ಲಿ ಮತ್ತೆ ಬಿದ್ದಿರುವಂತದ್ದು ಮನೆ ಅನ್ನುವಂಥ ಇವರ ತಾಯಿಯ ಕುಟುಂಬದಲ್ಲಿ ಸಹ ಉಂಟು ಅವರು ಮನೆ ಕಟ್ಟಿ ಕೂತ್ಕೊಳ್ಳಿದ್ದಾರೆ ಆರಾಮವಾಗಿ ಈಗ ಅಕ್ಕ ಈ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅವಳಿಗೆ ಒಂದು ಸಹಾಯ ಮಾಡುವಂತ ಯಾರು ಅದ್ರ ಬಗ್ಗೆ ಅರ್ಥ ಇಲ್ಲ ಬಹಳಷ್ಟು ವಿಚಾರಗಳು ನಮ್ಮ ಜೊತೆ ನಿಮ್ಮ ನೋವುಗಳನ್ನು ನಮ್ಮ ಜೊತೆ ಒಂದು ಹಂಚ್ಕೊಂಡ್ರಿ ನಮ್ಮಿಂದ ಆಗುವಂತ ಸಹಾಯ ಏನಿದೆ ಅದು ನಮ್ಮ ಸ್ಪಂದನ ವಾಹಿನಿ ಸಾರ್ವಜನಿಕರಿಂದ ಆಗಿರೋದು ನಮ್ಮ ವಾಹಿನಿಯಿಂದಾಗಿ ಮಾಡುತ್ತೆ ಅನ್ನುವಂಥದ್ದು ಆಶ್ವಾಸನೆ ಕೊಡಬಹುದು ಕಾರ್ಯಕ್ರಮಕ್ಕೆ ಬಂದದಕ್ಕೆ ಇಬ್ಬರಿಗೂ ಧನ್ಯವಾದಗಳು ಎಸ್ ವೀಕ್ಷಕರು ಇದಿಷ್ಟು ಈ ಹೊತ್ತಿನ ವಿಶೇಷ ಇದು ಯಾವ ರೀತಿಯಲ್ಲಿ ಕುಟುಂಬದವರು ಒಂದು ಪರಿತಾಪಿಸ್ತಾ ಇದ್ದಾರೆ ಅನ್ನುವಂಥದ್ದು ಮಳೆ ಗಾಳಿ ಮತ್ತೆ ಯಾವ ಬಿಸಿಲಿಗೂ ಲೆಕ್ಕಿಸದೆ ಇದರಲ್ಲಿ ಜೀವನ ಮಾಡ್ತಾ ಇದ್ದಾರೆ 3 ವರ್ಷದಿಂದಲೇ ಈ ಒಂದು ಮನೆಯಲ್ಲಿ ಸೂರಲ್ಲಿ ಜೀವನ ಮಾಡುವಂಥದ್ದು ಮಳೆ ಹೋದ್ರೆ ಮಾತ್ರ ಇವರಿಗೆ ಊಟ ಇಲ್ಲ ಅಂದ್ರೆ ಊಟವೇ ಇಲ್ಲ ಅನ್ನುವಂಥ ಸ್ಥಿತಿ ಸಹಾಯ ಮಾಡಬೇಕು ಅಂತ ಅನಿಸುತ್ತೆ ಆ ಒಂದು ಸಹಾಯವನ್ನು ನೀವು ಈ ಬ್ಯಾಂಕ್ ಖಾತೆಗೆ ಹಾಕ್ಬೋದು ಸಿಂಡಿಕೇಟ್ ಬ್ಯಾಂಕ್ ಗುರುಪುರ ಕೈಕಂಬ ಬ್ರಾಂಚ್ ಹೆಸರು ರೇವತಿ ವೈಫ್ ಆಫ್ ತಿಮ್ಮಪ್ಪ ಪೂಜಾರಿ ಅಕೌಂಟ್ ನಂಬರ್ 01512200067937 ಈ ಖಾತೆಗೆ ಹಣ ಜಮೆ ಮಾಡಬಹುದು ಇದು ಸ್ಪಂದನದ ಕಾಳಜಿ ಯಾಕಂದ್ರೆ ಒಂದು ಬಡ ಕುಟುಂಬಕ್ಕೆ ಒಂದು ಸಹಾಯ ಹಸ್ತವನ್ನು ನೀಡುವಂತ ಕೆಲಸಗಳು ಸ್ಪಂದನ ವಾಹಿನಿಯಿಂದ ಮಾಡಬೇಕು ಅನ್ನುವಂಥ ನಮ್ಮ ಕಾಳಜಿಯೂ ಹೌದು ಅದರ ಜೊತೆ ಸಾರ್ವಜನಿಕರು ವೀಕ್ಷಕರು ನಮ್ಮ ಒಂದು ಸ್ಪಂದನ ವಾಹಿನಿಯ ವೀಕ್ಷಕರು ಏನಿದ್ದಾರೆ ಇವತ್ತು ಅವರಿಗೂ ಸಹಾಯ ಹಸ್ತಕ್ಕೆ ನಿಮ್ಮ ಒಂದು ಬೆನ್ಗಾವಲು ಬೇಕು ನಿಮ್ಮ ಒಂದು ಸಣ್ಣ ಅಳಿಲ ಸೇವೆ ಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಸುದ್ದಿ ಮಾಹಿತಿ ಮನೋರಂಜನೆ ನೋಡ್ತಾ ಇರಿ ಸ್ಪಂದನ